ಕುಮಾರಿ ಸಿರಿ, ಸ್ನೇಹ, ಸರಸ್ವತಿ ಮತ್ತು ಅಪೂರ್ವ. ಶುಭಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶುಭಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ ಹೇರಂಬಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಷಣ್ಮುಖ ಸೋದರ ಶಾಶ್ವತನೇ ವಿಭುಧಾ ವಿಶ್ವವಂದಿತನೇ ಷಣ್ಮುಖ ಸೋದರ ಶಾಶ್ವತನೇ ವಿಭುಧಾ ವಿಶ್ವವಂದಿತನೇ ಮಂಗಳಮೂರುತಿ ಗಣೇಶನೇ ಮಂಗಳಮೂರುತಿ ಗಣೇಶನೇ ಹರಸೈ ಮುದರಿ ವಿಘ್ನೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಶೂರ್ಪಕರ್ಣಂ ಲಂಬೋದರಂ. ವೈದ್ಯಕೀಯ ಸಾಹಿತ್ಯ ಅಂತ ಹೇಳ್ಬೋದು, ಸಾಹಿತ್ಯದ ವೈದ್ಯಕೀಯ ಅಂತೂ ತನ್ನ ವೃತ್ತಿಯ ಜೊತೆಗೆ ಸಮಾಜದ ನಿಕಟ ಸಂಪರ್ಕ, ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಒಡನಾಟ, ಜೊತೆಗೆ ಬರವಣಿಗೆ ಕೂಡ ತನ್ನ ವೈದ್ಯಕೀಯ ಸೇವೆಯನ್ನು ಜನಮಾನಸಕ್ಕೆ ತಲುಪಿಸಲು ಬಹಳ ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಮುರಳಿ ಮಂಚೂತ ಮತ್ತು ಡಾಕ್ಟರ್ ರಾಜಶ್ರೀ ಈ ದಂಪತಿಗಳು ಹೊಸಂಗಡಿಯಲ್ಲಿ ನಡೆಸುತ್ತಿರುವಂತಹ ದಂತ ಕ್ಲಿನಿಕ್ ಬಹಳ ಪ್ರಸಿದ್ಧವಾದದ್ದು ಮತ್ತು ಬಹಳ ಆಪ್ಯಾಯವಾದ ಚಿಕಿತ್ಸೆಗೆ ಹೆಸರಾಗಿದೆ. ಈ ನಿಟ್ಟಿನಲ್ಲಿ ರಕ್ತದಾನದ ಕೃತಿಯೊಂದಿಗೆ ಆರಂಭಿಸಿದ ಮುರಳಿ ಮೋಹನ್ ಚೂಂತಾರ್ ಇದೀಗ ಧನ್ವಂತರಿ ಕೃತಿಯವರಿಗೆ ಬಂದಿದ್ದಾರೆ. 8 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹೀಗೆ ಇವತ್ತಿನ ಡಾಕ್ಟರ್ BC ರಾಯ್ ಮತ್ತು ಧನ್ವಂತರಿ ಇರುವರ ಪ್ರಾತಸ್ಮರಣೆಯ ಮೂರ್ತಿಗಳನ್ನು ನೆನಪಿಸಿಕೊಳ್ಳುತ್ತಾ ಇದೀಗ ಪ್ರಸ್ತಾವನೆಯೊಂದಿಗೆ ಸ್ವಾಗತ ಮಾತುಗಳಿಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ವೇದಿಕೆ ಆಗಮಿಸ್ತಾರೆ. ವೇದಿಕೆಯಲ್ಲಿರುವಂತಹ ನಮಗೆ ಅತ್ಯಂತ ಆತ್ಮೀಯರು ಮತ್ತು ನಾನು ಈ ಹಂತಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀ ಬಿ ರಾಮನಾಥ್ರಯ್ಯವರೇ, ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ದೇಶದ ಧನ್ವಂತರಿ ಅಂತ ಹೇಳ್ಬೋದು. ವೈದ್ಯ ವೃತ್ತಿನಲ್ಲಿ ಒಬ್ಬ ವೈದ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ತೋರಿಸಿಕೊಟ್ಟಂತಹ ವೈದ್ಯರು, ನಮ್ಮ ಗುರುಗಳು ಆದಂತಹ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರದೀಪ್ ಕುಮಾರ್ ಕಲ್ಕುರ ಸರ್ ಅವರೇ, ಹಾಗೂ ನನ್ನ ತೀರ್ಥರೂಪರಾದಂತಹ ನಮ್ಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಚೂಂತಾರು ಲಕ್ಷ್ಮೀನಾರಾಯಣ ಭಟ್ ಅವರೇ, ಹಾಗೂ ನನ್ನ ಪ್ರೀತಿಯ ಆಹ್ವಾನಕ್ಕೆ ಓಗೊಟ್ಟು ಬಂದಿರುವಂತಹ ನನ್ನ ಎಲ್ಲ ಕುಟುಂಬಕರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ವೈದ್ಯ ಮಿತ್ರರೇ, ಪತ್ರಿಕಾ ಬಂಧುಗಳೇ, ಎಲ್ಲರಿಗೂ ನಾನು ಮೊದಲಾಗಿ ಶುಭ ಸಂಜೆಯನ್ನು ಹೇಳುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಈಗ ತಾನೇ ನನ್ನ ಈಗ MC ಮಾಡ್ತಿರುವಂಥ ನನ್ನ ಚಿಕ್ಕಪ್ಪ ಅವರು ರಾಮಕೃಷ್ಣ ಭಟ್ ಚೊಕ್ಕಾಡಿ ಅಂತೇಳಿ ಅವರ ಪರಿಚಯ ನಿಮಗೆ ಮಾಡಬೇಕು. ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ, ರಾಮನಾಥ್ರಯ್ಯವರು ಬರ್ತಾರೆ. MC ಅವರು ರಾಮಕೃಷ್ಣ ಭಟ್ ಚೊಕ್ಕಾಡಿ, ವೃತ್ತಿಯಲ್ಲಿ ಅವರು ಪ್ರಾಧ್ಯಾಪಕರು. ರಾಮನಾಥ್ರಯ್ಯವರು ನಮ್ಮ ಪುಸ್ತಕ ಬಿಡುಗಡೆ ಮಾಡುವವರು. ನಾನು ಪ್ರತಿ ಸಲ ಅವರಿಗೆ ಹೋದಾಗ ಏನು ಡಾಕ್ಟ್ರೇ ಪುಸ್ತಕ ಬಿಡುಗಡೆ ಪುನಃ ಮಾಡ್ತೀರಾ ಅಂತ ಕೇಳ್ತಾರೆ. ವೈದ್ಯರ ರೋಗಿಗಳ ಚಿಕಿತ್ಸೆ ಮಾತ್ರ ಮಾಡ್ತಾರೆ ಅಂತೇಳಿ ಒಂದು ಸಣ್ಣ ಇನ್ಸಿಡೆಂಟಿಂದ ನಾನು ಇವತ್ತಿನ ಪ್ರಾಸ್ತಾವಿಕವಾಗಿ ಹೇಳ್ತೇನೆ. ನಾನು ಹೊಸಂಗಡಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ನನ್ನ ಧರ್ಮ ಪತ್ನಿ ದಂತ ಚಿಕಿತ್ಸಾ ಆಲಯವನ್ನು ನಡೆಸ್ತಾ ಇದ್ವಿ. ಒಂದು 10 ವರ್ಷಗಳ ಕಾಲ ನಾನು ಬರಿತಾನೆ ಇರಲಿಲ್ಲ. ಹೌದು, ನಾನೊಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ನಮಗೆ ಆರಂಭಿಕ ದಿನಗಳಲ್ಲಿ ವೈದ್ಯರಿಗೆ ಅವರದ್ದೇ ಆದಂತಹ ಕಮಿಟ್ಮೆಂಟ್ಗಳಿರುತ್ತದೆ, ಸಾಲಗಳಿರ್ತವೆ. ಒಬ್ಬ ವೈದ್ಯ ಆಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಮ್ಮನ್ನು ವೈದ್ಯರಾಗಿ ಮಾಡಿದ್ದು ರಾಮನಾಥ್ರಯ್ಯವರು. ಅದು ಪದೇ ಪದೇ ನಾನು ಹೇಳಿ ಅವರಿಗೆ ಮುಜುಗರ ಮಾಡುವುದಿಲ್ಲ. ವೈದ್ಯರಾದ ಮೇಲೆ ನಮಗೆ ನಮ್ಮದೇ ಆದಂತಹ ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಅದೊಂದು ಬರುವಾಗ ವೈದ್ಯರಿಗೆ 10 ವರ್ಷ ಕಳೀತದೆ. ಹೀಗಿರುವಾಗ ಒಂದು ದಿವಸ ಒಬ್ಬ ರೋಗಿ ಬಂದು ನನ್ನ ಹತ್ರ ಕೇಳಿದ, ನೀವೆಲ್ಲ ಡಾಕ್ಟರ್ಗಳು ಬರೀ ದುಡ್ಡು ಮಾಡ್ತೀರಾ, ಸಮಾಜಕ್ಕೆ ನಿಮ್ಮಿಂದ ಏನು ಕೊಡುಗೆ ಇದೆ, ನೀವು ಸಮಾಜಕ್ಕೆ ಏನು ಮಾಡ್ತೀರಾ,
ನೀವೆಲ್ಲ ಏನು ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದಿಲ್ಲ, ನೀವು ಬರೆಯುವುದಿಲ್ಲ, ನೀವು ರೋಗಿಗಳಿಗೆ ತಿಳಿ ಹೇಳುವುದಿಲ್ಲ ಅಂತ ಹೇಳಿದ. ಹಾಗೆ ಹೇಳಿದಾಗ ನನ್ನ ಸುಪ್ತ ಮನಸ್ಸಿನಲ್ಲಿ ಒಂದು ಯಾಕೆ ನಾವು ವೈದ್ಯರಾಗಿ ಮಾಡಬಾರ್ದು ಅಂತ ಹೇಳಿ. ಮತ್ತೆ ಇನ್ನೊಂದು, ನಾನು ಹೇಳಿ ಕೇಳಿ ದಂತವೈದ್ಯ ವೃತ್ತಿನಲ್ಲಿ ಬೇಸಿಕಲಿ ಡೆಂಟಲ್ ಸರ್ಜನ್, ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಶಸ್ತ್ರಚಿಕಿತ್ಸಾ ತಜ್ಞನಾಗಿರುವಂಥದ್ದು. ಹೀಗೆ ಹೇಳಿದಾಗ ನಾನು ಯಾಕೆ ಪುಸ್ತಕಗಳನ್ನು ಬರಿಬಾರ್ದು ಅಂತ ಹೇಳಿ ಅಲ್ಲಿಂದ ಶುರುವಾದಂತಹ 2014ರಲ್ಲಿ ನಾನು ಬರವಣಿಗೆ ಶುರು ಮಾಡಿದ್ದು. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತ ಕಾರಣ 10ನೇ ಕ್ಲಾಸ್ನವರೆಗೆ ನನಗೆ ಬರೀಲಿಕ್ಕೆ ಏನು ಕಷ್ಟ ಆಗಲಿಲ್ಲ, ಕನ್ನಡದಲ್ಲಿ ಸಂವಹನ ಸಹ ಕಷ್ಟ ಆಗೋದಿಲ್ಲ. ಸೊ ಇವತ್ತು ನನ್ನ 9ನೇ ಕೃತಿ ಲೋಕಾರ್ಪಣೆ ಆಗ್ತಾ ಇದೆ, ರಕ್ತದಾನದಿಂದ ಆರಂಭವಾಗಿ. ಧನ್ವಂತರಿ ಬಗ್ಗೆ 2 ಮಾತು ಹೇಳಲೇಬೇಕು. ಧನ್ವಂತರಿ ಅಂದರೆ ನಮ್ಮ ವೈದ್ಯ ಲೋಕದ ಮಹಾನ್ ವ್ಯಕ್ತಿ. ನಾವೆಲ್ಲ ನಾವು ಯಾವುದೇ ಇವತ್ತಿಗೂ ಸಹ ನಾವು ಒಂದು ರೋಗಿಯನ್ನು ನೋಡಬೇಕಾದ್ರೆ ಆ ಧನ್ವಂತರಿ ದೇವರನ್ನು ನೆನೆಸ್ಕೊಂಡೇ ನಾವು ಚಿಕಿತ್ಸೆ ನೀಡುವಂಥದ್ದು. ಒಬ್ಬ ವೈದ್ಯ ಅಂದಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ. ಅವರು ವೈದ್ಯರು ನಾರಾಯಣವರಿ ಅಂತ ಹೇಳ್ತಾರೆ, ವೈದ್ಯರನ್ನು ದೇವರಾಗಿ ಮಾಡಬೇಕಂತಿಲ್ಲ, ಆದರೆ ವೈದ್ಯರಲ್ಲಿ ಮನುಷ್ಯತ್ವ ಇರುವಂತಹ ಒಂದು ವ್ಯವಸ್ಥೆಯ ಹುಟ್ಟು ಹಾಕಬೇಕು. ಇವತ್ತು ನಮಗೆ ಪ್ರತಿಯೊಂದು ಪೇಷಂಟ್ಗಳನ್ನು ನೋಡುವಾಗ ನಾವು ಏನು ಪೇಷಂಟ್ಗೆ ಒಳ್ಳೇದಾಗಲಿ ಅಂತ ಹೇಳುವ ಒಂದು ಭಾವನೆ ಇಟ್ಕೊಂಡು ನಾವು ಧನ್ವಂತರಿಯನ್ನು ನೆನೆಸ್ಕೊಂಡು ನಾವು ಚಿಕಿತ್ಸೆ ಮಾಡುವಂಥದ್ದು. ಸೊ ಹೀಗಿರುವಲ್ಲಿ ಈ ಪುಸ್ತಕದಲ್ಲಿ 51 ಸಾಮಾನ್ಯ ರೋಗಗಳ ಬಗ್ಗೆ ಒಂದು ಮಾಹಿತಿಯನ್ನು ಯಾವುದೇ ಪುಸ್ತಕದಲ್ಲಿ ನಾನು ರೋಗದ ಚಿಕಿತ್ಸೆ ಬಗ್ಗೆ ಬರೆದಿಲ್ಲ, ಹೇಳುವಂಥ ಯೋಗ್ಯತೆಯೂ ನನಗಿಲ್ಲ. ಯಾಕೆಂದರೆ ನಾನೊಬ್ಬ ಹೇಳಿ ಕೇಳಿ ದಂತವೈದ್ಯ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಚಿಕಿತ್ಸೆ ಬಗ್ಗೆ ನಾವು ಹೇಳಬಾರ್ದು, ರೋಗದ ಬಗ್ಗೆ ಮಾಹಿತಿ, ರೋಗ ತಡೆಗಟ್ಟುವುದರ ಬಗ್ಗೆ ಈ ಪುಸ್ತಕದಲ್ಲಿ ಮಾಹಿತಿ ನೀಡಿರುವಂಥದ್ದು. ಧನ್ವಂತರಿ ಅಂದರೆ ಕಾಶಿ ದೇಶದ ರಾಜ. ಅವರು ನಮ್ಮ ದೇಹದವನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ನಮಗೆಲ್ಲ ಆದರ್ಶ ಪ್ರಾಯರಾದಂತಹ ಧನ್ವಂತರಿ ಅಂತ ಹೇಳಿ ಅವರ ಹೆಸರು ಇಟ್ಕೊಂಡು ನಾನು ಈ ಪುಸ್ತಕಕ್ಕೆ ನಾನು ಎಷ್ಟು ನ್ಯಾಯ ಒದಗಿಸಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಎಂದಿನಂತೆ ನಾನು ರಾಮನಾಥ್ರಿ ಅವರ ಮನೆಗೆ ಹೋಗಿ ಸರ್ ಬರಬೇಕು ನೀವು ಅಂತ ಹೇಳಿದಾಗ ಯಾವುದೇ ಮರುಮಾತಿಲ್ಲದೆ ಡೈರಿಯಲ್ಲಿ ಎಂಟ್ರಿ ಮಾಡು ಅಂತೇಳಿ ಅವರ ಪಿ ಹತ್ರ ಹೇಳಿದರು. ಬಂದಿದ್ದಾರೆ ಸಮಯಕ್ಕೆ ಸರಿಯಾಗಿ. ನಾನು ನಮ್ಮೆಲ್ಲರ ಪರವಾಗಿ, ನಮ್ಮ ಚೂಂತಾರು ಪ್ರತಿಷ್ಠಾನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಇವತ್ತಿನ ಸಭೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಸ್ನೇಹ ಚೂಂತಾರು ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಿರಿಯಣ್ಣ ಅವರು ಹಾರ ಶೆಟ್ಟಿ ಈಗ ತಾನೇ ಹೇಳಿದೆ, ಧನ್ವಂತರಿಯ ಮೂರ್ತ ರೂಪನೇ ಆಗಿ ನಮ್ಮ ಬಹಳಷ್ಟು ರೋಗಿಗಳನ್ನು ನಿಜವಾದ ಅರ್ಥದಲ್ಲಿ ಒಬ್ಬ ವೈದ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ನಮ್ಮಂಥವರಿಗೆ ಮಾರ್ಗದರ್ಶಕರಾಗಿರುವಂತಹ ಒಬ್ಬ ಹಿರಿಯ ವೈದ್ಯ. ನಮ್ಮ ಮಂಗಳೂರಿಗೆ ಮಾತ್ರ ಅಲ್ಲ, ನಮ್ಮ ದೇಶ ಕಂಡಂತಹ ಒಬ್ಬ ಅತ್ಯುನ್ನತ ವೈದ್ಯ BC ರಾಯ್ ಅಂತ ಹೇಳಿ ಒಬ್ಬ ಅಪ್ರತಿಮ ವೈದ್ಯರನ್ನ ನೆನಪಿಗಾಗಿ ನಾವು ಅವರ ಹುಟ್ಟಿದ ಹಬ್ಬ 1882ರಲ್ಲಿ ಜುಲೈ 1ರಲ್ಲಿ ಹುಟ್ಟಿ 1962ರಲ್ಲಿ 80 ವರ್ಷಗಳ ಕಾಲ ಜೀವನ ನಡೆಸಿ ಜುಲೈ 1ರಂದೇ ತೀರಿ ಹೋದಂತಹ ಮಹಾನ್ ವ್ಯಕ್ತಿ BC ರಾಯ್. ನಮ್ಮ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ, ಶಿಕ್ಷಣ ತಜ್ಞ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಹ ಆಗಿದ್ದರು. ಅವರ ನೆನಪಿಗಾಗಿ ಜುಲೈ 1ರಂದು ನಾವು ಪ್ರತಿ ವರ್ಷ ವೈದ್ಯರ ದಿನ ಅಂತೇಳಿ ಮಾಡ್ತೀವಿ. ಸೊ ಆ ದಿವಸ ನಾಳೆ ಮಾಡಬೇಕಂತಿದ್ವಿ, ಆದರೆ ಕಾರಣಾಂತರಗಳಿಂದ ವೀಕ್ ಡೇ ಆಗ್ತದೆ ಅಂತೇಳಿ ಇವತ್ತು ಒಂದು ದಿವಸ ಮೊದಲೇ ನಾವು ಮಾಡ್ತಾ ಇದ್ವಿ. ಸೊ ಇಂತಹ ಒಬ್ಬ ವೈದ್ಯರನ್ನು BC ರಾಯ್ ಥರನೇ ಅಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ರೋಗಿಗಳಿಗೆ ಒಂದು ದೇವರ ರೂಪದಲ್ಲಿ ಚಿಕಿತ್ಸೆ ನೀಡುವಂತಹ ನನಗೂ ಬಹಳ ದೊಡ್ಡ ಮಾರ್ಗದರ್ಶಕರು. ಬಹಳಷ್ಟು ನಾನು ಕಷ್ಟ ಕಾಲದಲ್ಲಿರುವಾಗ ನನಗೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತು ಅವರು ವೈದ್ಯರ ಕಾರ್ಯಕ್ರಮ ಅದನ್ನು ಅರ್ಧದಲ್ಲಿ ಬಿಟ್ಟು ನಮ್ಮ ಪ್ರೀತಿಗೆ, ನನ್ನ ಮೇಲಿರುವಂಥ ವಿಶ್ವಾಸಕ್ಕೆ ಇವತ್ತು ಬಂದಿದ್ದಾರೆ. ಅವರನ್ನು ನಾನು ನಮ್ಮ ಪ್ರತಿಷ್ಠಾನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸರಸ್ವತಿ ಕುಮಾರ್ ಕಲ್ಕುರ ಸರ್ ಅವರು ನಮ್ಮವರೇ. ನನ್ನ ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂಥವರು ನಮ್ಮ ಮನೆಯವರೇ ಆಗಿದ್ದಾರೆ. ಯಾಕೆಂದರೆ ನಾನು ಪ್ರತಿ ಬಾರಿ ಪುಸ್ತಕ ಬರೆದಾಗ ಅವರನ್ನು ಕರೀತೇನೆ. ಯಾವುದೇ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಲ್ಲ, ಯಾವುದೇ ವಿಚಾರಕ್ಕೆ ಅವರ ಮನೆಗೆ ಹೋದರೂ ಬಹಳ ಪ್ರೀತಿಯಿಂದ ಅಪ್ಯಾಮಾನದಿಂದ ನನ್ನ ತಮ್ಮಂತರ ನೋಡ್ಕೊಳ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ.
ಅಪೂರ್ವ, ದಯವಿಟ್ಟು ಅವರಿಗೆ ಹೂಗುಚ್ಛ ಕೊಡಬೇಕು ಅಂತೇಳಿ ಗಣೇಶ್ ಸುಂದರ್ ಅವರು ಅವರಿಗೆ. ಇನ್ನು ಇವತ್ತಿನ ನನ್ನ ಪ್ರೀತಿಯ ಆಹ್ವಾನಕ್ಕೆ ಒಪ್ಪಿಕೊಂಡು ಇವತ್ತು ಭಾನುವಾರದ ಸಂಜೆಯ ದಿವಸ ನೀವೆಲ್ಲರೂ ನಮ್ಮ ಊರಿನಿಂದಲೂ ಬಂದಿದ್ದಾರೆ, ನನ್ನ ಸ್ನೇಹಿತರು ಬಂದಿದ್ದಾರೆ, ಪತ್ರಿಕಾ ಬಂಧುಗಳು ಬಂದಿದ್ದಾರೆ, ಖ್ಯಾತ ವೈದ್ಯರುಗಳು ಬಂದಿದ್ದಾರೆ. ಎಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ದೀಪ ಪ್ರಜ್ವಲವನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಶ್ರೀ ಬಿ ರಮಾನಾಥರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. दीपज्योतिर्परं ज्योतिः दीपज्योतिर्जनार्दनः दीपो हरतु मे पापं दीपज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिर्प्रदीप्ताय ब्रह्मज्योतिर्नमोऽस्तु ते ब्रह्मज्योतिर्प्रदीप्ताय गुरुज्योतिर्नमोऽस्तु ते कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ಮತ್ತೆ ರಾಶಿ ಅಂತ ಹೇಳಿ ಪ್ರಸಿದ್ಧ ಒಬ್ಬ ಪತ್ರಕರ್ತ, ವೈದ್ಯರು. ಅವರು ಜನಪ್ರಿಯ ಸಾಹಿತ್ಯ ಮತ್ತು ಜನಮಾನಸಕ್ಕೆ ವೈದ್ಯಕೀಯ ಸಾಹಿತ್ಯವನ್ನು ಕೊಂಡೋದರಲ್ಲಿ ಬಹಳ ಪ್ರಮುಖರು. ಅವರನ್ನು ಈ ಸಂದರ್ಭ ನೆನಪಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ, ವೈದ್ಯಕೀಯದ ಜೊತೆಗೆ ಸಾಹಿತ್ಯ ಜನಮಾನಸಕ್ಕೆ ತಟ್ಟುದು ಅಂತೇಳಿ ಅದು ಬುದ್ಧಿ ಮತ್ತು ಸಮಾಜ ನಿರ್ಮಾಣ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಕೊರವಂಜಿ ಅವರು ತನ್ನ ಮಾಸಪತ್ರಿಕೆಯಲ್ಲಿ ಬರೀತಾ ಇದ್ರು. ಕೊರವಂಜಿ ಎನ್ನುವಂಥ ಮಾಸಪತ್ರಿಕೆಯಲ್ಲಿ ಅದನ್ನು ಈ ಸಲ ನೆನಪಿಸ್ಕೊಳ್ತಾ, ಅದೇ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಇಂಥ ಒಂದು ಪತ್ರಿಕಾ ಮಾಧ್ಯಮ, ಬರಹ ಹಾಗೂ ವೃತ್ತಿಯ ಜೊತೆಗೆ ಒಂದು ಆಂದೋಲನ ಸ್ವರೂಪದನ್ನ ಪಡ್ಕೊಳ್ತಾ ಇರೋದು ಕನ್ನಡ ಸಾರಸ್ವತ ಲೋಕದಲ್ಲಿ ವಿಶಿಷ್ಟವಾದಂತಹ ಸಂಗತಿ, ಹೆಗ್ಗಳಿಕೆ ಅಂತ ಹೇಳಿಕೊಳ್ಳುತ್ತಾ, ಇದೀಗ ಮುರಳಿ ಮೋಹನ್ ರಚೂಂತಾರ್ ಅವರ 9ನೇ ಕೃತಿ ಧನ್ವಂತರಿಯನ್ನ ಶ್ರೀ ಬಿ ರಮಾನಾಥರಿಗಳು ಬಿಡುಗಡೆಗೊಳಿಸಬೇಕು ಅಂತ ಎನಿಸಿಕೊಳ್ತಾ ಇದ್ದೇನೆ. ಇದೇ ಅನುಭವ ಇದೆ, ಸಾರ್ವಜನಿಕ ಸಂಪರ್ಕ ಇದೆ. ಬಹಳ ಮುಖ್ಯವಾಗಿ ಒಂದು ಓರ್ವ ಆತ್ಮೀಯ ಸ್ನೇಹಿತ, ಹೃದಯವಂತ, ಧೀಮಂತ, ನಾಡಿಗಾಗಿ ಜನರ ಸೇವೆಗಾಗಿ ತನ್ನೆಲ್ಲ ಸಮಯಗಳನ್ನು ಮೀಸಲಿಟ್ಟವರು. ವಿಶೇಷವಾಗಿ ಮುರಳಿ ಮೋಹನ್ ಚೂಂತಾರ್ ಅವರ ಬದುಕಿನಲ್ಲಿ ಒಂದು ವಿಶಿಷ್ಟ ತಿರುವನ್ನು ಕೊಟ್ಟು ಈ ಉತ್ಕರ್ಷಕ್ಕೆ ಕಾರಣರಾದಂತಹ ಒಂದು ಬೆನ್ನೆಲುಬಾಗಿರ್ಬೋದು, ಒಂದು ಫೌಂಡೇಶನ್ ಆಗಿ ರಮಾನಾಥರಿಗಳು ಅವರು ಹೆಲ್ಪ್ ಮಾಡಿದ್ದಾರೆ. ಅವರು ಸದಾ ನೆನಪಿಸಿಕೊಳ್ಳದೇ ಹೋದರೆ ಅದೊಂದು ಅಚಾತುರ್ಯವೇ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಅದನ್ನ ಕಂಡು ನೋಡಿದವರು, ಅನುಭವಿಸಿದವರು. ಬಂಟ್ವಾಳದ ಅಣ್ಣ ಅಂತ ಖ್ಯಾತಿ ಆದರೂ ಕೂಡ ನಮ್ಮ ಚೂಂತಾರ್ ಫ್ಯಾಮಿಲಿಗೆ ಒಂದು ರೀತಿ ಅಣ್ಣನ ಹಾಗೆ ಅವರು ಸದಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಬಹಳಷ್ಟು ಮುರಳಿ ಮೋಹನ್ ಅಂತ ಒಂದು ರೀತಿಯ ಗಾಡ್ ಫಾದರ್ ತರಹ ಶ್ರೀ ಬಿ ರಮಾನಾಥರಿಗಳು ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮೊಂದಿಗೆ ಎರಡು ಮಾತುಗಳೊಂದಿಗೆ ಕಮಾಂಡೆಂಟ್ ಆಗಿರುವ ಮುರಳಿ ಮೋಹನ್ ಚೂಂತಾರ್ ಅವರು, ಹೋಮ್ ಗಾರ್ಡ್ ಕಮಾಂಡೆಂಟ್ ಅಂತ ಹೇಳಿದ್ರೆ ಒಂದು ಗೌರವಯುತವಾದಂಥ ಅಧಿಕಾರ. ಮುರಳಿ ಮೋಹನ್ ಚೂಂತಾರ್ ಅವರು ನಾವು ಕೇವಲ ಒಬ್ಬ ದಂತವೈದ್ಯರು ಮತ್ತು ಬರಹಗಾರರು ಅಂತ ಅಷ್ಟೇ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆಯ ಒಂದು ಭಾಗವಾದಂಥ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆಗಿ ಕೂಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನನ್ನ ಸಹೃದಯಿ ಸ್ನೇಹಿತ. ಇವತ್ತು ವೃತ್ತಿಯಲ್ಲಿ ದಂತವೈದ್ಯರು,
ಪ್ರವೃತ್ತಿಯಲ್ಲಿ ದಂತೆ ವೈದ್ಯಕೀಯದ ಜೊತೆಯಲ್ಲಿ ಬರವಣಿಗೆಯನ್ನು, ಸಾಹಿತ್ಯವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು. ವಿಶೇಷವಾಗಿ ಅವರ ಪುಸ್ತಕಗಳು ಮನುಷ್ಯನ ಆರೋಗ್ಯಕ್ಕೆ ಹತ್ತಿರ ಇರತಕ್ಕಂಥ ವಸ್ತುಗಳು. ಪ್ರಾರಂಭದಲ್ಲಿ ಏನು ಪುಸ್ತಕಗಳನ್ನು ಬರೆದಿದ್ದಾರೆ ಅದು ನಿರ್ದಿಷ್ಟವಾದಂಥ ಉದ್ದೇಶದ ಬರವಣಿಗೆ ಇದ್ದರೂ ಕೂಡ ಅದನ್ನು ಸಮಾಜದ ಹಿತ ಕೂಡ ಅದರಲ್ಲಿದೆ. ಯಾಕಂತ ಹೇಳಿದ್ರೆ ಒಂದು ಸಮಾಜ ಸೇವೆಯ ಒಂದು ಭಾಗವಾಗಿ ತನ್ನ ಕಾರ್ಯಕ್ರಮವನ್ನು ಸರೋಜಿನಿ ಭಟ್ ಫೌಂಡೇಶನ್ನ ಮೂಲಕ ಏನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ನಾನು ಸುಳ್ಯಕ್ಕೆ ಕೂಡ ಹೋಗಿದ್ದೆ. ಇದು ಅವರ ಪ್ರತಿಷ್ಠಾನ ಪ್ರಾರಂಭ ಮಾಡುವಾಗಲೂ ನಾನಿದ್ದೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಅವರ 9ನೇ ಕೃತಿ ಅದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಈ ಸುಂದರ ಸಂಜೆಯ ಸಮಯ. ನಮ್ಮ ಮಧ್ಯೆ ಇರುವವರು ಈಗಾಗಲೇ ಮುರಳಿ ಮೋಹನ್ ಚುಂತಾರ್ ಅವರು ಹೇಳಿದಂತೆ ದೇಶದ ಒಬ್ಬ ದೊಡ್ಡ ವೈದ್ಯರು. ಅವರ ಕೈ ಕೆಳಗಡೆ ಸಾಕಷ್ಟು ಮಂದಿ ವೈದ್ಯಕೀಯ ವೃತ್ತಿಯಲ್ಲಿ ಪರಿಣಿತಿಯನ್ನು ಪಡೆದಂಥವರು ಸಾಕಷ್ಟು ಮಂದಿ ಇದ್ದಾರೆ. ನನಗೆ ಬಹಳ ಹತ್ತಿರದ ವ್ಯಕ್ತಿ ಕೂಡ ಅನೇಕ ಸಂದರ್ಭಗಳಲ್ಲಿ. ನಾವು ವಯಸ್ಸಾಗ್ತಾ ಹೋದಾಗೆ ಏನಾದರೂ ಗಂಟಿನಲ್ಲಿ ನೋವು ಇನ್ನೊಂದು ಮತ್ತೆ ಬರ್ತಾಲೇ ಇರ್ತದೆ. ಅತ್ಯಂತ ಹೆಚ್ಚು ಡಾಕ್ಟರ್ನ ಭೇಟಿ ಆಗ್ತೇನೆ ಅಂತಂದ್ರೆ ಅದು ಶಾಂತರಾಮ್ ಶೆಟ್ಟರನ್ನು. ನನಗೆ ಸಣ್ಣ ಬೆರಳಿಗೆ ನೋವಾದರೂ ಕೂಡ ಶಾಂತರಾಮ್ ಶೆಟ್ಟರಿಗೆ ಒಂದು ತೋರಿಸೋದು ನನ್ನ ಒಂದು ಅಭ್ಯಾಸ ಆಗಿ ಹೋಗಿದೆ, ಹವ್ಯಾಸವೂ ಕೂಡ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತೂ ಈ ಜಿಲ್ಲೆಯ ಮಟ್ಟಿಗೆ ಮತ್ತು ದೇಶದಲ್ಲಿ ಒಬ್ಬ ಎಲುಬಿನ ತಜ್ಞರು ಅಂತ ಹೇಳಿ ಇವತ್ತು ಪ್ರತೀತಿ ಇರತಕ್ಕಂಥ ಒಬ್ಬ ಡಾಕ್ಟರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗೇನೆ ಕಲ್ಕೂರವರು ಅನೇಕ ಸಂದರ್ಭಗಳಲ್ಲಿ ನಾವು ಒಟ್ಟು ಸೇರ್ತೀವಿ. ಕಲ್ಕೂರ ಇಲ್ಲದಂಥ ಕಾರ್ಯಕ್ರಮ ಬಹಳ ಕಡಿಮೆ ಮಂಗಳೂರಲ್ಲಿ, ನನ್ನ ತಿಳುವಳಿಕೆ ಪ್ರಕಾರ. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಆದ್ದರಿಂದ ಕಲ್ಕೂರು ಅಂತ ಹೇಳಿದ್ರೆ ಬಹುಶಃ ಎಲ್ಲರಿಗೂ ಬೇಕಾದವರು ಅಂತ ಒಂದು ಅರ್ಥವನ್ನು ನಾವು ಕಲ್ಪಿಸಬಹುದು. ಅಂತಹ ಒಬ್ಬ ವ್ಯಕ್ತಿ ಕಲ್ಕೂರವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಚುಂತಾರ್ರವರ ತೀರ್ಥರೂಪರಾದಂಥ ಲಕ್ಷ್ಮೀನಾರಾಯಣ್ ಭಟ್ರು, ಬಹುಶಃ ಅವರು ಸರೋಜಿನಿ ಭಟ್ರು ಮತ್ತು ಲಕ್ಷ್ಮೀನಾರಾಯಣ್ ಭಟ್ರು ಅವರ ಜೀವಿತ ಕಾಲದಲ್ಲಿ ನಾನು ಹೋಗಿದ್ದೆ. ಇವತ್ತು ನಾನು ಪ್ರತಿಷ್ಠಾನ ಸರೋಜಿನಿ ಭಟ್ ಪ್ರತಿಷ್ಠಾನ ಅವರು ರಚನೆ ಮಾಡಿ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ವಾ, ಸುಳ್ಯದಲ್ಲಿ, ಬೆಳ್ಳಾರೆಯಲ್ಲಿ. ಬಹುಶಃ ಚೂಂತಾರಿಗೆ ನಾನು ಹೋಗಿದ್ದೆ, ಅದರ ಉದ್ಘಾಟನೆಯಲ್ಲಿ ಕೂಡ ಭಾಗವಹಿಸಿದ್ದೆ. ಇದರ ಅರ್ಥ ಏನು ಅಂತ, ನಮ್ಮ ಆತ್ಮೀಯತೆ ಎಲ್ಲಿವರೆಗೆ ಇದೆ ಅಂತ ಹೇಳೋದನ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ನಾನು. ನಮ್ಗೆ ಏನೋ ಒಂದು ರೀತಿಯ ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಅನಿರೀಕ್ಷಿತವಾದಂಥ ಒಂದು ನಮಗೆ ಒಬ್ಬರು ಪರಿಚಯ ಆಗಿರ್ತಕ್ಕಂಥವ್ರು, ಮತ್ತು ಅದು ಬೇರೆ ಬೇರೆ ಕಾರಣದಲ್ಲಿ ಗಟ್ಟಿಯಾಗಿ ಬಹುಶಃ ಇವತ್ತು
ನಮ್ಮ ಬಹಳ ಹತ್ತಿರದ ಒಬ್ಬ ವ್ಯಕ್ತಿಯಾಗಿ ಚುಂತಾರವರಿದ್ದಾರೆ. ದಂತ ವೈದ್ಯರಾಗಿ ಹೊಸಂಗಡಿಯಲ್ಲಿ ಅವರು ಅವರ ಕ್ಲಿನಿಕನ್ನು ಪ್ರಾರಂಭ ಮಾಡುವಾಗ ಬಹುಶಃ ನಾನೇ ಉದ್ಘಾಟನೆ ಮಾಡಿದ್ದು. ನಂತರ ಅದನ್ನು ರಿನಿವೇಶನ್ ಮಾಡಿ ಮತ್ತೆ ಉದ್ಘಾಟನೆ ಮಾಡುವಾಗಲೂ ಕೂಡ ನಾನೇ ಉದ್ಘಾಟನೆ ಮಾಡಿದವನು. ಎಲ್ಲ ಪುಸ್ತಕಗಳ ಬಿಡುಗಡೆಯನ್ನು ನಾನೇ ಮಾಡಿದ್ದೇನೆ. ಬಹುಶಃ ಯಾವುದೋ ರೀತಿಯ ಋಣಾನುಬಂಧ ಇದೆ ಅಂತ ಹೇಳುವುದಕ್ಕೆ ಅದು ನಾನು ಹೇಳಿದ್ರೆ ತಪ್ಪಾಗುವಂಥದ್ದು. ಬಹುಶಃ ಒಂದು ರೀತಿಯ ದೈವ ಸಂಕಲ್ಪದಿಂದ ನಮ್ಮ ಆತ್ಮೀಯತೆ ಬೆಳೆದು ಬಂದಿದೆ ಅಂತ ನಾನಂತೂ ಭಾವಿಸಿದ್ದೇನೆ. ಕೆಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಕಷ್ಟು ಪುಸ್ತಕಗಳು. ಬಹುಶಃ ದಂತ ವೈದ್ಯರಾಗಿ ಹಲ್ಲಿನ ವಿಚಾರದಲ್ಲಿ ಕೂಡ ಪುಸ್ತಕವನ್ನು ಚೆನ್ನಾಗಿ ಬರೆದಿದ್ದರು. ಇವತ್ತು ನಾನು ಕಣ್ಣು ಹಾಯಿಸಿದೆ ಈ ಪುಸ್ತಕದ ಲೋಕಾರ್ಪಣೆ ಮಾಡ್ತಕ್ಕಂಥ ಈ ಒಂದು ಪುಸ್ತಕದ ಮೇಲೆ ಕಣ್ಣಾಯಿಸಿದಾಗ ಅನೇಕ ರೀತಿಯ ಜನರಿಗೆ ಆರೋಗ್ಯಕ್ಕೆ ಬೇಕಾದಂತಹ ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಪುಸ್ತಕ ಧನ್ವಂತರಿಯ ಬಗ್ಗೆ ಅವರು ಹೇಳಿದ್ರು, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ನಾನು ಹೇಳಬೇಕಾಗಿಲ್ಲ. ಅದರಲ್ಲಿ ರೋಗ ನಿರೋಧಕ ಯಾವ ರೀತಿಯಲ್ಲಿ ಅದನ್ನು ತಡೆಗಟ್ಟಬಹುದು, ರೋಗ ಲಕ್ಷಣಗಳು ಮತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದಕ್ಕೆ ಸುಲಭವಾಗಿ ಅದನ್ನು ನಾವು ಶಮನ ಮಾಡ್ತಕ್ಕಂಥ ಹೇಗೆ ಅಂತೇಳಿ ಒಂದು ರೀತಿಯ ಒಂದು ಸರಳ ಭಾಷೆಯಲ್ಲಿ ಒಂದು ಬರೆದಿದ್ದಾರೆ. ಸರಳ ಭಾಷೆಯಲ್ಲಿ ಎಲ್ರಿಗೂ ಗೊತ್ತಾಗುವಂತೆ. ಬಹುಶಃ ಅದನ್ನು ಮನಸ್ಸು ಮಾಡಿದ್ರೆ 2 ಗಂಟೆಯಲ್ಲಿ ಎಲ್ಲ ಪುಸ್ತಕದ ಎಲ್ಲ ವಿಚಾರಗಳನ್ನು ಓದಲಿಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲವನ್ನು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ. ಬಹುಶಃ ಗಂಟೆಗಟ್ಟಲೆ ಓದ್ತಕ್ಕಂಥ ಪುಸ್ತಕ ಅಲ್ಲ, ಸಾಮಾನ್ಯವಾಗುವ ಪುಸ್ತಕಗಳೆಲ್ಲ ಹಾಗೆ ಇದೆ. ಎಲ್ಲವೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ರೀತಿಯ ಒಂದು ಕೃತಿಗಳು. ಬಹುಶಃ ಇದರಲ್ಲಿ ಬೇರೆ ಬೇರೆ ವಿಷಯಗಳು, ಇದು ಪುಸ್ತಕದ ಮೇಲೆ ಕಣ್ಣಾಯಿಸಿದಾಗ ನನಗೆ ಸಂಬಂಧಪಟ್ಟದ್ದು ಕೂಡ ಇದೆ. ಅದನ್ನು ಹೇಗೆ ನಾನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನಾನು ಸ್ವಲ್ಪ ನೋಡಿದೆ. ಅದನ್ನು ನನಗೆ ಕೂಡ ನನಗೆ ಕೂಡ ಅನ್ವಯಿಸ್ತಕ್ಕಂಥ ವಿಷಯಗಳು ಕೂಡ ಅದರಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಏನು ನನಗೆ ಮುಜುಗರ ಇಲ್ಲ. ಬಹುಶಃ ನಮಗೂ ಕೂಡ ಅನ್ವಯಿಸ್ತಕ್ಕಂಥ ಕೆಲವು ವಿಷಯಗಳು ಅದರಲ್ಲಿದೆ. ಪುಸ್ತಕ ಸಾಮಾನ್ಯವಾಗಿ ಒಬ್ಬ ಓದುಗ ಹೇಗೆ ಅಂತ ಹೇಳಿದ್ರೆ, ಪುಸ್ತಕ ಕೊಟ್ಟ ತಕ್ಷಣ ಎಷ್ಟು ಓದ್ತಾನೆ ಅಷ್ಟೇ ಓದುವವರು ಕೆಲವು ಜನ ಇಲ್ಲಿದ್ದಾರೆ. ಬಹಳಷ್ಟು ಮಂದಿ ಪುಸ್ತಕ ಓದುವುದು ಅಂತ ಹೇಳಿದ್ರೆ, ನಾವು ಪುಸ್ತಕವನ್ನ ಕಾರ್ಯಕ್ರಮದಲ್ಲಿ ಕೊಡ್ತೀವಿಲ್ಲ, ಆವಾಗ ಎಷ್ಟು ಓದ್ದೇವೆ ಅಷ್ಟೇ ಓದುವವರು ಕೂಡ ಇದ್ದಾರೆ ಸಮಾಜದಲ್ಲಿ. ಅದೇ ಜಾಸ್ತಿ ಜನ ಅಲ್ವಾ? ಇವತ್ತು ಆ ದಿವಸ ಎಷ್ಟು ಓದ್ತೀವಿ, ಎಲ್ಲ ಒಂದು ಕಡೆ ಇಡ್ತೀವಿ ಮತ್ತೆ ಅದನ್ನು ಮರೆತು ಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಕೆಲವರು ಓದುವವರು ಇದ್ದಾರೆ. ಆ ಓದುವ ಅಂತ ಒಂದು ಅಪೇಕ್ಷೆ ಇರ್ತಕ್ಕಂಥವ್ರು ಇರ್ತಾರೆ, ಓದ್ತಾರೆ. ನಾನೊಂದು ತಮಾಷೆಗಾಗಿ ಹೇಳಿದ್ದು, ಆದರೆ ಇದು ಪ್ರತಿಯೊಬ್ಬನು ಕೂಡ ಅನಿವಾರ್ಯವಾಗಿ ಓದಬೇಕಾದಂಥ ಪುಸ್ತಕ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಮಾಹಿತಿ ಇದೆ, ನಿಮಗೆ ಎಲ್ಲ ವಿಷಯಗಳು ತಿಳ್ಕೊಳ್ಳೋದು. ನಿಮ್ಮ ಜನಜೀವನ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದು ಒತ್ತಡದಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ನಾವು ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಒತ್ತಡದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಾವು ನಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ನಮ್ಮಲ್ಲಿದೆ. ಅದನ್ನೆಲ್ಲ ನಾವು ಸರಿದೂಗಿಸ್ತಕ್ಕಂಥದ್ದು ಮಾಡಿದಾಗ ನಮ್ಮ ಆರೋಗ್ಯ ಪೂರ್ಣ ಪ್ರಮಾಣದಲ್ಲಿ ಇರ್ತದೆ. ಅದಕ್ಕೆ ಕೆಲವಾರು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಆ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಅದನ್ನು ನಾವು ಓದಿದರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅದನ್ನು ಅಳವಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಜೀವನ ವ್ಯವಸ್ಥೆಯಲ್ಲಿ ಅದು ಹೆಚ್ಚು
ಫಲಕಾರಿಯಾಗಿ ಉಂಟು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 9ನೇ ಪುಸ್ತಕದ ಲೋಕಾರ್ಪಣೆ ಮಾಡತಕ್ಕಂಥ ಈ ಸಂಜೆಯ ಕಾರ್ಯಕ್ರಮ ಬಹುಶಃ ವೇದಿಕೆಯಲ್ಲಿ ಸಾಕಷ್ಟು ಮಂದಿ ಆಳವಾಗಿ ತಿಳ್ಕೊಂಡವರು ಮಾತಾಡ್ತಕ್ಕಂಥವ್ರು ಇದ್ದಾರೆ, ಡಾಕ್ಟ್ರೇ ಇದ್ದಾರೆ, ಅವರು ಮಾತಾಡಲಿಕ್ಕೆ ಸಾಕಷ್ಟು ಇದೆ. ಆದ್ದರಿಂದ ಅವರ ಮುಂದೆ ನಾವು ಹೆಚ್ಚು ಮಾತಾಡಿದ್ರೆ ಅದು ಹೆಚ್ಚು ನಿಮಗೆ ಪಥ್ಯ ಆಗ್ಲಿಕ್ಕಿಲ್ಲ ಅಂತ ಹೇಳೋದು ನನಗೆ ಗೊತ್ತಿದೆ. ನಾವು ಒಂದು ಸಾಮಾನ್ಯ ಜ್ಞಾನದಲ್ಲಿ ಎಷ್ಟು ನಮ್ಮ ತಿಳುವಳಿಕೆ ಇದೆ ಅಷ್ಟನ್ನಷ್ಟೇ ಮಾತಾಡಲಿಕ್ಕೆ ನಮಗೆ ಶಕ್ತಿ ಇರ್ತಕ್ಕಂಥವ್ರು. ಅದಕ್ಕಿಂತ ಹೆಚ್ಚು ಮಾತಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಅಧಿಕೃತವಾಗಿ ಮಾತಾಡ್ತಕ್ಕಂಥ ವೇದಿಕೆಯಲ್ಲಿದ್ದಾರೆ. ಒಬ್ಬರು ಸಾಹಿತಿ ಪರಿಷತ್ತಿನ ಅಧ್ಯಕ್ಷರು, ಆದ್ದರಿಂದ ಅಧಿಕೃತವಾಗಿ ಮಾತಾಡ್ತಾರೆ. ಇವರು ಡಾಕ್ಟ್ರು, ಅಧಿಕೃತವಾಗಿ ಮಾತಾಡ್ತಾರೆ. ಬರೆದಂತಹ ನಮ್ಮ ಚೂಂತಾರ್ರವರು ಖಂಡಿತವಾಗಿ ಅಧಿಕೃತವಾಗಿ ಮಾತಾಡ್ತಾರೆ. ಆದ್ದರಿಂದಾಗಿ ನಾವು ಅವರ ಮಾತುಗಳನ್ನು ಕೇಳಲಿಕ್ಕೇನೆ ಬಂದವರು. ಆದ್ದರಿಂದ ನಮ್ಮ ಮಾತಿಗೆ ಹೆಚ್ಚು ಶಕ್ತಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ಪಥ್ಯವಾಗ್ತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಕಾರಣಕ್ಕಾಗಿ ನಾನು ಹೆಚ್ಚು ಮಾತಾಡಿದೆ. ಅವರಿಗೆ ಅವಕಾಶ ಮಾಡಿಕೊಟ್ಟು ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮಾನ್ಯ ವೃತ್ತಿಗೆ ಮತ್ತು ಸಮಾಜ ಸೇವೆಗೆ ಈ ತ್ರಿಪದಿ ಕಾರ್ಯಗಳಿಗೆ ರಮಾನಾಥ ರೈಗಳು ಪೋಷಣೆ ನೀಡಿದವರು ಮತ್ತು ತಳಹದಿ ಹಾಕಿದವರು. ಇವತ್ತು ಸಾಹಿತ್ಯ ಅವರು ರಚನೆ ಮಾಡ್ತಾರೆ ಅಂತೇಳಿ ಆದರೆ ಅದಕ್ಕೆ ರಮಾನಾಥ ರೈಗಳು ಮೂಲ ಕಾರಣ ಇದೆ. ಆ ತಿರುವಿನ ಕಾರಣದಿಂದಾಗಿ ಹಾಗಾಗಿ ಅವರ ಸಾಹಿತ್ಯ ಸೇವೆ, ವೈದ್ಯಕೀಯ ಸೇವೆ, ಸಮಾಜ ಸೇವೆ ಈ 3ಕ್ಕೂ ರಮಾನಾಥ ರೈಗಳ ಪೋಷಣೆ ಮತ್ತು ಅಸ್ಥಿಭಾರ ಇದೆ ಎನ್ನುವುದಕ್ಕಾಗಿಯೇ ಅವರು ಅವರ ಕಾರ್ಯಕ್ರಮ ಶಾಶ್ವತವಾಗಿ ಇವರೇ ಅದನ್ನು ಬಿಡುಗಡೆ ಮಾಡೋದು, ಉದ್ಘಾಟನೆ ಮಾಡೋದು. ಹಾಗಾಗಿ ರಮಾನಾಥ ರೈಗಳ ಬಾಂಧವ್ಯ ಮತ್ತು ಬಂಧುತ್ವ ಆ ನೆಲೆಯಲ್ಲಿದೆ ಎನ್ನುವುದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇದೀಗ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರ ವೃತ್ತಿಯ ಬೆಳವಣಿಗೆಯಲ್ಲಿ ಬಹಳ ಅದ್ಭುತವಾದಂಥ ಮತ್ತು ಪರಿಣಾಮಕಾರಿಯಾದಂತಹ ಪ್ರೇರಣೆಯನ್ನು ನೀಡಿದರು ಡಾಕ್ಟರ್ ಶಾಂತರಾಮ್ ಶೆಟ್ಟರು. ಜಗದ್ವಿಖ್ಯಾತ ಮೂಳೆ ತಜ್ಞರು, ಬಹಳ ಶಾಂತ ಮೂರ್ತಿಯವರು. ವೈದ್ಯಕೀಯ ವಿಷಯಗಳ ಬಗ್ಗೆ ಅಧ್ಯಯನ ಪೂರಿತವಾಗಿಯೇ ಮಾತಾಡುವವರು. ಸುಮ್ಮನೆ ಒಂದು ಹಾರಿಕೆಯ ಗಾಳಿಯಲ್ಲಿ ಬೀಸಿ ಹೇಳಿಕೆಯನ್ನು ಕೊಡುವ ಜಾತಿಯವರೇ ಅಲ್ಲ ಅವರು. ಹಾಗಾಗಿ ರಮಾನಾಥರಿಗೆ ಹೇಳಿದ್ದದು ಅಧಿಕೃತತೆ ಬೇಕೆ ಅವರಲ್ಲಿ ಕೇಳಿ ಅಂತ ಹೇಳಿದರು. ಮೂಳೆ ತಜ್ಞರು ಅಂತ ಹೇಳಿದರು. ಇವರು ಚಿರಪರಿಚಿತರು ಮಾನವ ದೇಹದ ಪ್ರತಿ ಮೂಳೆಗಳಿಗೂ. ಹಾಗಾಗಿಯೇ ಇವರು ಖ್ಯಾತನಾಮರು ಜಗತ್ತಿನ ಮೂಲೆಗೂ ಎನ್ನುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಶಾಂತಾರಾಮ್ ಶೆಟ್ಟರ 4 ಮಾತುಗಳಿಗೆ ನಾವೆಲ್ಲ ಕಿವಿಯಾಗಲಿಕ್ಕಿದ್ದೇವೆ. ನಮಸ್ಕಾರ, ಪ್ರೀತಿಯ ವಂದನೆಗಳು. ಈಗಾಗಲೇ ತಡವಾಗಿದೆ. ಒಬ್ಬ ವ್ಯಕ್ತಿ ಭಾಷಣ ಹೆಚ್ಚು ಹೊತ್ತು ಮಾಡಬಾರ್ದು ಎಂದಿದ್ರೆ ಅವನನ್ನು ಬಹಳಷ್ಟು ಹೊಗಳ್ಬೇಕಂತ. ಅವನನ್ನು ಹೊಗಳಿ ನೀವು ಒಳ್ಳೆ ಭಾಷಣ ಮಾಡ್ತೀರಂತ ಹೇಳಿದರೆ ಅವನು ಭಾಷಣ 5 ಮಿನಿಟ್ನಲ್ಲಿ ಅವನು ಮುಗಿಸಿಬಿಡ್ತಾನೆ. ನಾನು ಅದೇ ಪರಿಸ್ಥಿತಿಯಲ್ಲಿ ಇವತ್ತಿದ್ದೇನೆ. ಇವತ್ತಿನ ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮಗೆಲ್ಲರಿಗೂ ಪ್ರೀತಿಪಾತ್ರರಾದ ಶ್ರೀಯುತ ರಮನಾಥ ರೈ ಅವರು ಹೇಳಿದಾಗೆ, ಮಂಗಳೂರಿನಲ್ಲಿ ಯಾವ ಸಮಾರಂಭವೇ ಇರಲಿ, ಅದು ದೇವಸ್ಥಾನದ ಸಮಾರಂಭವಾಗಿರಬಹುದು ಅಥವಾ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರಂಭವೇ ಆಗಿರ್ಬೋದು, ಆರೋಗ್ಯದ ಸಮಾರಂಭವೇ ಆಗಿರ್ಬೋದು, ಮಕ್ಕಳ ಸಮಾರಂಭವೇ ಆಗಿರ್ಬೋದು, ಕದ್ರಿಯಿಂದ ಹಿಡಿದು ಸಾಧಾರಣ ಮುಲ್ಕಿವರೆಗೆ ಯಾವ ಸಮಾರಂಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇದ್ದಾರೆ, ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ್ರವರೇ. ನಮ್ಮ ರಮನಾಥ ರೈ ಅವರನ್ನು ತಾವುಗಳು ಬಂಟ್ವಾಳದ ಅಣ್ಣ, ನಮ್ಮ ಚುಂತೂರಿನ ಅಣ್ಣ ಅಂತ ಕರೆದ್ರಿ ಅವರನ್ನು. ನಾವೆಲ್ಲರೂ ಅವರನ್ನು ನಮ್ಮೆಲ್ಲರ ಅಣ್ಣ ಅಂತ ಕರಿತೇವೆ. ಸೊ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ ನಮಗೆಲ್ಲರಿಗೂ ಪ್ರೀತಿ ಪಾತ್ರರಾದ ಶ್ರೀಯುತ ರಮನಾಥ ರೈ ಅವರೇ, ನಾವೆಲ್ಲರೂ ಇಲ್ಲಿಗೆ ಬರಲು ಕಾರಣೀಕೃತರಾದ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರೇ, ಅವರ ಪ್ರೀತಿಯ ತಂದೆಯವರಾದ ಶ್ರೀ ಚುಂತಾರು ಲಕ್ಷ್ಮೀನಾರಾಯಣ ಭಟ್ರವರೇ,
ಡಾಕ್ಟರ್ ಮುರಳಿಯವರ ಅಭಿಮಾನಿಗಳೇ, ಬಂಧು ಭಗಿನಿಯರೇ, ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಬಹಳಷ್ಟು ಒಂದು ಸಂತೋಷವೂ ಬಹಳಷ್ಟು ಒಂದು ಹೆಮ್ಮೆಯೂ ಆಗ್ತಾಯಿದೆ. ನಾನು ಮುರಳಿ ಮೋಹನ್ರನ್ನು ಸಾಧಾರಣ 22 ವರ್ಷಗಳಿಂದ ಭಾಳ ಹತ್ತಿರದಿಂದ ಕಂಡವ. ನಮ್ಮ AB ಶೆಟ್ಟಿ ಡೆಂಟಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ, ಮಂಗಳೂರಿನಲ್ಲಿ ಒಬ್ಬ ದಂತ ಶಸ್ತ್ರಚಿಕಿತ್ಸಕನಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ಬರಹಗಾರನಾಗಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ತನ್ನ ಜೀವನದಲ್ಲಿ ಮತ್ತೊಬ್ಬರಿಗೆ ಏನು ಮಾಡಬೇಕೆಂಬ ಹಂಬಲವಿರುವ ಒಬ್ಬ ವ್ಯಕ್ತಿಯಾಗಿ, ಗೃಹ ರಕ್ಷಕ ದಳದ ಮುಖ್ಯಸ್ಥನಾಗಿ ತನ್ನನ್ನು ತಾನೇ ಅಳವಡಿಸಿಕೊಂಡು ಬಂದು ಒಬ್ಬ ವೈದ್ಯ ತನ್ನ ಜೀವನದಲ್ಲಿ ಸಮಾಜಕ್ಕೆ ಏನು ಕೊಡಬಲ್ಲ ಎಂಬುದನ್ನು ತೋರಿಸಿಕೊಟ್ಟ ಮುರಳಿ ಮೋಹನ್ ರವರೇ. ನಾನು ಯಾಕೆ ಹೀಗೆ ಹೇಳ್ತೇನೆ ಅಂದರೆ, ಅವರೇ ಆಗ ಹೇಳಿದರು, ನಾವು ಹೆಚ್ಚಿನ ವೈದ್ಯರುಗಳು, ಹಲವಾರು ವೈದ್ಯ ಸ್ನೇಹಿತರಲ್ಲಿದ್ದಾರೆ, ನಾವು ನಮ್ಮದೇ ಆದ ಜೀವನದಲ್ಲಿ ನಮ್ಮದೇ ಆದ ರೋಗಿಗಳನ್ನು ನಮ್ಮದೇ ಆದ ಶಸ್ತ್ರಚಿಕಿತ್ಸೆಯಲ್ಲಿ ಹೊಂದಿಕೊಂಡು ಹೋಗ್ತೇವೆ ಹೊರತು ಸಮಾಜದಲ್ಲಿ ಏನು ಆಗ್ತಾ ಇದೆ, ಸಮಾಜದ ಗೊಂದಲಗಳು ಏನು ಎಂಬುದರ ವಿಷಯ ಹೆಚ್ಚಿನ ವೈದ್ಯರುಗಳು ತಲೆಗೊಡುವುದಿಲ್ಲ ಎಂದು ಹೇಳಲು ಬಹಳ ವಿಷಾದಕರ. ಆದರೆ ಇಲ್ಲಿ ಒಬ್ಬ ವೈದ್ಯ ಬರಿಯ ವೈದ್ಯನಾಗಿ ಉಳಿಯದೆ ವೈದ್ಯ ಏನು ಮಾಡಬಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ರಾಮನಾಥ್ ರಾಯ್ ಅವರು ಬಹಳ ಚಂದವಾಗಿ ಹೇಳಿದರು, ಈ 176 ಪುಟಗಳೆಲ್ಲ ಈ ಪುಸ್ತಕದಲ್ಲಿ ಯಾವ ಯಾವ ರೋಗಗಳಿಗೆ ಚಿಕಿತ್ಸೆ ಅಲ್ಲ, ಅದನ್ನು ಹೇಗೆ ತಡೆಗಟ್ಟಬೇಕು, ಹೇಗೆ ಅದನ್ನು ಪರಿಗಣಿಸಬೇಕು ಎಂಬುದರ ವಿಷಯ ಬಹಳ ಚೊಕ್ಕಟವಾಗಿ ಮುರಳಿ ಮೋಹನ್ ರವರು ನಿರೂಪಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಬೇಕಾದದ್ದು ಚಿಕಿತ್ಸೆಯು ಫಲಕಾರಿಯಾಗಬೇಕಾದರೆ ಯಾವ ರೋಗವೂ ಅದು ಹಲವು ಕಾರಣಗಳ ಮೇಲೆ ಹೊಂದಿವೆ. ಅವನ ದೈಹಿಕ ಕಾರಣದಿಂದ, ವಾತಾವರಣದಿಂದ, ವೈದ್ಯರ ಮೇಲೆಯೂ ಅದು ಹೊಂದಿದೆ. ಆದರೆ ಹೇಗೆ ಅದನ್ನು ತಡೆಗಟ್ಟಬಹುದು ಎಂಬುದನ್ನು ಜನರಿಗೆ ತಿಳುವಳಿಕೆ ಮಾಡುವುದು ಬಹಳ, ರಾಮನಾಥ್ ರಾಯ್ ಅವರು ಹೇಳಿದಾಗೆ ಬಹಳ ಮುಖ್ಯ. ನಮ್ಮ ಶುದ್ಧ ನೀರು ಕುಡಿದು ಹೇಗೆ ಬದುಕಬಹುದು, ಶುದ್ಧ ವಾತಾವರಣದಿಂದ ಹೇಗೆ ಹಲವು ರೋಗಗಳನ್ನು ನಿಭಾಯಿಸಬಲ್ಲವು, ಒಳ್ಳೆಯ ಆಹಾರವನ್ನು ತೆಗೆದುಕೊಂಡು ಹೇಗೆ ಆರೋಗ್ಯವಂತರಾಗಿರಬಹುದು ಎಂಬುದು ಬಹಳ ಒಂದು ಮುಖ್ಯ ಸಂಗತಿ. ನಾನು ಈ ಪುಸ್ತಕವನ್ನು ಪೇಜ್ 1ರಿಂದ ಸಾಧಾರಣ 176 ಪೇಜ್ಗಿನವರೆಗೆ ಕೂಲಂಕಷವಾಗಿ ನೋಡಿದಾಗ ನನ್ನ ಎಲುಬು ಶಾಸ್ತ್ರದ ವಿಷಯವೂ ಅವರು ಎರಡು ವಿಷಯಗಳನ್ನು ಬರೆದಿದ್ದಾರೆ. ಜಾಯಿಂಟ್ ಸೆಲ್ ಟ್ಯೂಮರ್ ಮತ್ತು ಇನ್ನೊಂದು ಎಲುಬಿನ ವಿಷಯ. ಅದರಲ್ಲಿ ಅವರು ರಾಮನಾಥ್ ರಾಯ್ ಅವರು ಹೇಳಿದಾಗೆ ಅದನ್ನು ಹೇಗೆ ಚಿಕಿತ್ಸೆ ಮಾಡಬೇಕೆಂಬುದನ್ನು ಹೇಳಲಿಲ್ಲ. ಅದು ಯಾಕೆ ಹೇಳಲಿಲ್ಲ ಅಂದರೆ, ನಾನು ಹೆಚ್ಚಾಗಿ ಹೇಳ್ತೇನೆ, ನಾನು ಇವತ್ತು ನನ್ನ ವಿದ್ಯಾರ್ಥಿಗಳಿಗೆ ಏನು ಸಂಭಾವನೆ ಮಾಡ್ತೇನೋ, ಏನು ಹೇಳಿಕೊಡ್ತೇನೋ, ಈ ರೋಗಕ್ಕೆ ಈ ಚಿಕಿತ್ಸೆ ಮಾಡಬೇಕು ಎಂಬುದನ್ನು ಹೇಳ್ತೇನೋ, ಇನ್ನು 10 ವರ್ಷಗಳಲ್ಲಿ ಅದು ಚಿಕಿತ್ಸೆಯೇ ಅಲ್ಲವಾಗಿ ತೋರಿಕೊಂಡಿದೆ. 10 ವರ್ಷಗಳ ಮುಂಚೆ ನಾನು ಚಿಕಿತ್ಸೆ ಮಾಡಿದ ಒಂದು ಎಲುಬು ಚಿಕಿತ್ಸೆ ಬಹಳಷ್ಟು ಈಗ ಚೇಂಜ್ ಆಗಿದೆ.
ಆದರೆ ಅದನ್ನು ಹೇಗೆ ತಡೆಗಟ್ಟಬೇಕು, ಹೇಗೆ ಅದನ್ನು ನೋಡಿಕೊಳ್ಳಬೇಕು ಎಂಬುದು ಬಹಳ ಮುಖ್ಯ. ಹಾಗಾಗಿ ಈ ಪುಸ್ತಕದಲ್ಲಿ ಅವರು ಜನಸಾಮಾನ್ಯನಿಗೆ, ಪ್ರತಿ ಹಳ್ಳಿಗಳಲ್ಲಿ ಜನಸಾಮಾನ್ಯರಿಗೆ ಹೇಗೆ ತಿಳುವಳಿಕೆ ಮಾಡಬೇಕು, ಒಂದು ರೋಗದ ವಿಷಯ ಅವರು ಥೈರಾಯ್ಡ್ನ ವಿಷಯ ಬರೆದಿದ್ದಾರೆ, ಅವರು ಹೇಳಿದಾಗ ಡಯಾಬಿಟಿಸ್ನ ವಿಷಯ ಬರೆದಿದ್ದಾರೆ, ಗಂಟಿನ ವಿಷಯ ಬರೆದಿದ್ದಾರೆ, ಎಲ್ಲದರ ವಿಷಯ, ಹೃದಯ ಅಪಘಾತದ ವಿಷಯ ಬರೆದಿದ್ದಾರೆ. ಸೊ ಇದನ್ನು ಹೇಗೆ ಅದನ್ನು ಚಿಂತನೆಯಲ್ಲಿ ನಾವು ತೆಗೆದುಕೊಳ್ಬೇಕು, ಒಬ್ಬ ಆರೋಗ್ಯವಂತನಾಗಿ ಬಾಳಬೇಕಾದರೆ ಹೇಗೆ ಅದನ್ನು ನಿಭಾಯಿಸಬೇಕೆಂಬುದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವರ ರಕ್ತದಾನ ಜೀವದಾನ ಎಂಬ ಪುಸ್ತಕವು ಸಾಧಾರಣ ಈಗಾಗಲೇ 13 ಸಲ ಅದು ರೀಪ್ರಿಂಟ್ ಆಗಿದೆ. ಯಾವಾಗಲೂ ರಕ್ತದಾನ ಶಿಬಿರಕ್ಕೆ ನಮಗೆ ಸಾಧಾರಣ ನಾವು ಅಪಘಾತ ಚಿಕಿತ್ಸೆ ಮಾಡುವವರಿಗೆ ರಕ್ತವು ಭಾಳ ಮುಖ್ಯ. ಆ ರಕ್ತದಾನ ಶಿಬಿರಕ್ಕೆ ನಾನು ಹಲವು ಬಾರಿ ಹೋದಾಗ ಅವರ ಪುಸ್ತಕವನ್ನು ಓದ್ಕೊಂಡು ಹೋಗ್ತೇನೆ. ಎಷ್ಟು ನಾವು ಅದನ್ನು ಕಲಿತರೂ ಕೂಡ ಪುನಃ ಆ ವಿಷಯ ಮಾತಾಡಬೇಕಾದ್ರೆ ಒಂದು ನಮಗೆ ಅದಕ್ಕೆ ಬೇಕಾದ ಒಂದು ಕೈಪಿಡಿ ಬೇಕು. ಹಾಗಾಗಿ ಪ್ರತಿ ಒಂದು ವಿಷಯದಲ್ಲೂ ಇದು 9ನೆಯ ಪುಸ್ತಕದ ಬಿಡುಗಡೆ. ಹಾಗೆ ಪ್ರತಿ ವೈದ್ಯನು ಹೀಗೆ ಪ್ರತಿಯೊಬ್ಬ ಸಮಾಜದಲ್ಲಿ ಒಬ್ಬ ಹಳ್ಳಿಯವನಿಗೆ, ಒಬ್ಬ ಅವಿದ್ಯಾವಂತನಿಗೆ ಮುಟ್ಟುವ ಆಲೋಚನೆಯನ್ನು ಮಾಡಿದರೆ ನಮ್ಮ ದೇಶವು ಬಹಳಷ್ಟು ಆರೋಗ್ಯ ಕೇಂದ್ರದಲ್ಲಿ ಮೇಲೆ ಬರಬಲ್ಲುದು ಎಂಬುದೇ ನನ್ನ ಆಶೆ. ಮುರಳಿ ಮೋಹನ್ ಚುಂತಾರ್ ಅಂತವರು ಹಲವು ಲೇಖನಗಳನ್ನು, ಹಲವು ಪುಸ್ತಕಗಳನ್ನು ಬರೆದು ಜನರ ತಿಳುವಳಿಕೆಯನ್ನು ಇನ್ನೂ ಉದ್ಭವವನ್ನಾಗಿ ಮಾಡಲಿ. ಒಂದು ಪುಸ್ತಕ ಬರೀಬೇಕಾದರೆ ನಾನು ಕೆಲವು ಸಣ್ಣ ಪುಸ್ತಕಗಳನ್ನು ಬರೆದಿದ್ದೇನೆ. ಹೆಚ್ಚಾಗಿ ಅದು ಇಂಗ್ಲೀಷ್ನಲ್ಲೇ ಬರೆದಿದ್ದೇನೆ. ಆದರೆ ತನ್ನದೇ ಆದ ಭಾಷೆಯಲ್ಲಿ ಜನರ ತಿಳುವಳಿಕೆಯನ್ನು ಮಾಡಿಕೊಳ್ಳುವಲ್ಲಿ ಒಂದು ಪುಸ್ತಕ ಬರೀಬೇಕಾದರೆ ಬಹಳಷ್ಟು ಕಷ್ಟವಿದೆ. ನನಗೆ ಗೊತ್ತುಂಟು, ಒಂದು ಪುಸ್ತಕ ಬರೀಬೇಕಾದರೆ ಸಾಧಾರಣ ಒಂದು ವರ್ಷವಾದರೂ ಅದರ ಹಿಂದೆ ಸಾಧಾರಣ 3-4 ಗಂಟೆ ಆದರೂ ಅದನ್ನು ಕಳೀಬೇಕು. ನಮ್ಮ ಮೊನ್ನೆ ತಾನೇ ಅವರು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಾಧಾರಣ ಅವರ ಅಭಿಪ್ರಾಯ ಪ್ರಕಾರ 3 ವರ್ಷ ಅವರು ಅದರ ವಿಷಯ ಸೌದಿದ್ದಾರೆ. ಹಾಗೆ ಇವರು ಪ್ರತಿ 9 ಪುಸ್ತಕವನ್ನು ಬರೀಬೇಕಾದರೆ ಹೊಸಂಗಡಿಯಿಂದ ಮಂಗಳೂರಿಂದ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ತಮ್ಮ ಸಮಯವನ್ನು ಸದ್ಬಳಕೆ ಮಾಡಿ ಜನರ ಚಿಂತನೆಯನ್ನು ಮಾಡಿದ ಶ್ರೀಯುತ ಮುರಳಿ ಮೋಹನ್ ಚುಂತೂರ್ರವರಿಗೆ ನಮ್ಮ ಮಂಗಳೂರಿನ ಪರವಾಗಿ, ನಮ್ಮ ಜನತೆಯ ಪರವಾಗಿ ಅಭಿನಂದಿಸುತ್ತಾ, ಇನ್ನೂ ಇಂಥ ಪುಸ್ತಕಗಳನ್ನು ಅವರು ಬಿಡುಗಡೆ ಮಾಡುವಂತಾಗಲಿ, ಆರೋಗ್ಯದ ವಿಷಯ ಚಿಂತನೆಯು ಮುಂದುವರಿಯಲಿ ಅಂಥೇಳಿ ದೇವರು ತಮಗೆಲ್ಲರಿಗೂ ಬೇಡುವ ಆಶೀರ್ವಾದವನ್ನು ನೀಡಲಿ ಅಂಥೇಳಿ 12 ಮಾತುಗಳನ್ನು. ಒಂದು ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಡಾಕ್ಟರ್ ಶಾಂತಾರಾಮ ಶೆಟ್ಟರು ನಿಟ್ಟ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿಗಳಾಗಿದ್ದಾಗ ಮುರಳಿ ಮೋಹನ್ ಚುಂತಾರ್ ಅವರು ಅಲ್ಲಿ ಉಪನ್ಯಾಸಕರಾಗಿದ್ದರು. ಈಗ ಪ್ರಸ್ತುತ ಸಹಕುಲಾಧಿಪತಿಗಳು. 16 ವರ್ಷ ಮುರಳಿ ಮೋಹನ್ ಚುಂತಾರ್ ತನ್ನ ಎಲ್ಲ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ಬೇಸ್ ನಿರ್ಮಾಣ ಮಾಡಿದ್ದು, ಒಂದು ಚೌಕಟ್ಟು ನಿರ್ಮಾಣ ಮಾಡಿದ್ದೇ ಅಲ್ಲಿ. ಅವರು ಆಗಾಗ ನೆನಪಿಸ್ಕೊಳ್ತಾರೆ, ಶಾಂತಾರಾಮ ಶೆಟ್ಟರು ಆ ಪ್ರೋತ್ಸಾಹ ಕೊಡದೆ ಹೋಗ್ತಿದ್ರೆ ನಾನೊಂದು ಸಮಾಜ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ. ಅದು ಅವರ ಗ್ರೇಟ್ನೆಸ್ಸು, ಶಾಂತಾರಾಮ ಶೆಟ್ಟರ ದೊಡ್ಡ ಗುಣ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ. ಇದೀಗ ಅಧ್ಯಕ್ಷ ಭಾಷಣ ಮಾನ್ಯ ಕಲ್ಕೂರ್ ಅವರು. ಅಧ್ಯಕ್ಷರು ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಸಮಾಜ ಸಂಘಟನೆ ಹೀಗೆ ವೈವಿಧ್ಯಮಯವಾದ ಬಹುಮುಖಿ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವವರು. ಪ್ರೇರಣೆ ನೀಡ್ತಾರೆ, ಜಿಲ್ಲೆಯಾದ್ಯಂತ ಓಡಾಡ್ತಾರೆ. ಸಣ್ಣ ಕಾರ್ಯಕ್ರಮ ಇರ್ಬೋದು, ಅತಿ ದೂರದ ಕಾರ್ಯಕ್ರಮ ಇರ್ಬೋದು, ದೂರ ಹತ್ತಿರ ಸಣ್ಣ ದೊಡ್ಡ ಎಂಬ ಭೇದಗಳಿಲ್ಲದೆ ಅಭೇದ ಕಲ್ಪನೆಯಲ್ಲಿ ಪ್ರೋತ್ಸಾಹ ನೀಡ್ತಾರೆ. ಬಂದು ಸ್ವತಃ ಪಾಲ್ಗೊಳ್ಳುವಂತಹ ಅವರ ವ್ಯಕ್ತಿ, ಸಜ್ಜನ ಸಹನಶೀಲ ವ್ಯಕ್ತಿ. ಮತ್ತು ಕೇವಲ ಬಾಯಿ ಮಾತಿನ ಉಪಚಾರ ಹೇಳ್ತಾ ಇಲ್ಲ, ಅವರು ಸ್ವತಃ ನಿಂತು ಹೀಗೆ ಮಾಡಿ ಅಂತ ಹೇಳುತ್ತಾ ಕೊಡುಗೆಗಳನ್ನು ಕೂಡ ಕೊಡ್ತಾರೆ ಅನ್ನೋದನ್ನ ಈ ಸಲ ಉಲ್ಲೇಖಿಸಿ ಬಯಸ್ತೇನೆ. ಮಾನ್ಯ ಕಲ್ಕೂರ್ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದುಕೊಂಡು ಸಾಹಿತ್ಯ ನೆಲೆಗಳನ್ನು ಚೆನ್ನಾಗಿ ಬಲ್ಲವರು ಕೂಡ. ನಾವು ವೈದ್ಯಕೀಯ ಸಾಹಿತ್ಯ ಲೋಕದಲ್ಲಿ ಒಂದೊಮ್ಮೆ ಕಿತ್ತು ನವೋದಯ ಸಾಹಿತ್ಯ, ಬಂಡಾಯ ಸಾಹಿತ್ಯ, ನವ್ಯೋತ್ತರ ಸಾಹಿತ್ಯ,
ಆಮೇಲೆ ದಲಿತ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಹೀಗೆಲ್ಲ ವರ್ಗೀಕರಣಗಳಿತ್ತು. ಆಗಾಗ ಅವರು ದನಿ ಎತ್ತುವುದನ್ನು ನಾನು ಕೇಳಿದೆ, ಇದೆಲ್ಲ ಹಾಗೆ ವರ್ಗೀಕರಣವೇ ಇರಬಾರದು ಅಂತೇಳಿ. ಸಾಹಿತ್ಯ ಅಂದರೆ ಸಾಹಿತ್ಯ, ಅದು ನಮಗೆ ಓದಲಿಕ್ಕೆ ಬೇಕಾ ಅದನ್ನು ಓದಿ ಇದನ್ನು ಹೇಳ್ಬೋದು ಅಂತ ಅವರು ಕೆಲವು ವೇದಿಕೆಗಳು ಹೇಳಿದ್ದನ್ನು ಇದನ್ನು ನೆನಪಿಸಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಸಾಹಿತ್ಯ ಲೋಕದ ಓರ್ವ ದಿಗ್ಗಜ, ಸಂಘಟನೆಕಾರ ನೆಲೆಯಲ್ಲಿ ಅನೇಕ ಸಾಹಿತಿಗಳಿಗೆ ಪೋಷಣೆಯನ್ನು ನೀಡಿದರು ಕಲ್ಕೋರು. ಅತ್ಯಂತ ಪ್ರಸ್ತುತ ಮತ್ತು ಮಹತ್ವ ಈ ಸಂದರ್ಭದಲ್ಲಿ ಅವರ ಅಧ್ಯಕ್ಷೀಯ ಮಾತುಗಳಿಗೆ ನಮ್ಮ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಈಗಾಗಲೇ ಡಾಕ್ಟರ್ ಶಾಂತರಾಮ್ ಶೆಟ್ಟರು IME ಕಾರ್ಯಕ್ರಮದಲ್ಲಿ ಸಭಾಭವನದಲ್ಲೂ ಕಾರ್ಯಕ್ರಮವನ್ನು ಆರಂಭಿಸಿ ಬಂದಿದ್ದಾರೆ. ಇದು ದ್ವಿತೀಯ ಹಂತದ ನಾಂದಿ. ಅರ್ಥಪೂರ್ಣವಾಗಿ ಮಂಗಳೂರಿನ ಮಾಯಾಲೋಕ ಅಲ್ಲ, ಮಾಯಾ ಹೋಟೆಲಿನ ಈ ಒಂದು ಸಭಾಂಗಣದಲ್ಲಿ ಒಂದು ಪವಿತ್ರ ಸನ್ನಿವೇಶದಲ್ಲಿ ನಡೀತಾ ಇದೆ. ಡಾಕ್ಟರ್ ಮುರಳಿ ಮೋಹನ ಚೂಂತಾರವರ ತಂದೆಯವರು ಬಹಳ ಸಂಭ್ರಮದಿಂದ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತನ್ನ ಸಹೋದರರೊಂದಿಗೆ. ನನಗೆ ಆಶ್ಚರ್ಯ ಆಯಿತು. ಮುರಳಿ ಮೋಹನ್ ಅವರು ಚೂಂತಾರವರ ಒಂದು ಕೌಟುಂಬಿಕ ವ್ಯವಸ್ಥೆಗಳನ್ನು ನೋಡುವಾಗ, ಅಣ್ಣ ತಮ್ಮಂದಿರು, ಮಕ್ಕಳು ಎಲ್ಲ ಒಟ್ಟು ಸೇರಿ ತನ್ನನ್ನು ತಾವು ಹೇಗೆ ಒಂದು ಸಾಹಿತ್ಯದ ಸಂಭ್ರಮದಲ್ಲಿ ತೊಡಗಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಒಂದು ಮಾರ್ಗದರ್ಶಿ ರೂಪದಲ್ಲಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಅಂತ ಹೇಳುವಂಥದ್ದು ನಾವು ಸಂಭ್ರಮಿಸುತ್ತಿರುವಂಥ ವಿಚಾರ. ಇದಾಗಬೇಕು. ಮೊನ್ನೆ ಇದೇ ಅನುಭವ ನನಗೆ ಮಂಗಳೂರಿನ ಪುರಭವನದಲ್ಲಿ ಇಂಗ್ಲೀಷ್ ಯಕ್ಷಗಾನದ ಒಂದು ಕಾರ್ಯಕ್ರಮದಲ್ಲಿ ಆಯಿತು. ಮನೆ ಮಕ್ಕಳು, ಆ ತಂದೆಯ ಎಲ್ಲ ಮಕ್ಕಳೊಂದಿಗೆ ಸೊಸೆಯಂದಿರು ಎಲ್ಲರೂ ಸೇರಿ ಮನೆಯಲ್ಲಿ ಮದುವೆ ದಿನ ಮಧುಮಂಟಪದಲ್ಲಿ ವಧುವರರಾದರೆ ಕುಟುಂಬಸ್ಥರು 2 ಕೋಣೆಗಳಲ್ಲಿ ಹೇಗೆ ಸೇರಿಸ್ತಾರೋ ಆ ರೀತಿ ಇದು ಮಂಗಳೂರಿನಲ್ಲಿ ಸಾಹಿತ್ಯ ಸಂಸ್ಕೃತಿಯ ಒಂದು ಪ್ರತೀಕದ ರೂಪದಲ್ಲಿ ಇವತ್ತಿನ ಕಾರ್ಯಕ್ರಮ ಅಂತ ಭಾವಿಸ್ತಾ, ಪುಸ್ತಕ ಬಿಡುಗಡೆ ಮಾಡಿದಂಥ ರಮಾನಾಥರಯ್ಯವರು ತನ್ನ ಕೌಟುಂಬಿಕದ ಸಂಬಂಧವನ್ನು ಅದೊಂದರ್ಥದಲ್ಲಿ ಪೂರ್ವಜನ್ಮ ಸುಕೃತ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸ್ತಾ ಆಗಬೇಕಾದಂಥ ಚಿಂತನೆಗಳ ಒಳಾರ್ಥವನ್ನು ತನ್ನ ವಿವರವಾದಂಥ ಒಂದು ಅನುಭವಿ ಮಾತಿನಿಂದ ನಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದರು. ಅವರು ಸುಮ್ಮನೆ ಮುರಳಿ ಮೋಹನ ಚೂಂತಾರವರು ಅವರನ್ನು ಆರಾಧಿಸುವುದು ಅಂತ ಹೇಳೋದಕ್ಕಿಂತಲೂ ಗೌರವಿಸುವುದಲ್ಲ. ಅವರ ಜೀವನದಲ್ಲಿ ಯಾವುದೋ ಒಂದು ವೈದ್ಯಕೀಯ ಕಾಲೇಜಿಗೆ ಸೇರಬೇಕಾದಂಥ ಸಂದರ್ಭದಲ್ಲಿ ತೊಂದರೆ ಆದಾಗ ಮುಂದೆ ನಿಂತು ಆ ಕಾರ್ಯವನ್ನು ಸಾಧಿಸಿದ ನೆಲೆಯಲ್ಲಿ ಯಾವತ್ತೊಂದು ಕೃತಜ್ಞತೆಯ ನೆಲೆಯಲ್ಲಿ ಅದನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಅಥವಾ ನಮ್ಮ ತುಳುನಾಡಿನ ಸಂಸ್ಕೃತಿ ಅಂತ ಹೇಳಿದರೆ ತಪ್ಪಾಗಬಾರ್ದು. ಇದು ನಮ್ಮ ಸಂಸ್ಕೃತಿ, ಇದರ ಪ್ರತಿಬಿಂಬ ಆಗಿದೆ. ಅದಕ್ಕೆ ತದ್ರೂಪದಲ್ಲಿ ಅವರ ಏನು ಪ್ರೀತಿ ಇದೆ, ಹೃದಯದ ಪ್ರೀತಿ ಇದೆ, ಕುಟುಂಬದ ಪ್ರೀತಿ ಇದೆ, ಅದನ್ನು ಯಥಾವತ್ತಾಗಿ ಘನ ಸರ್ಕಾರದ ಎಷ್ಟೇ ದೊಡ್ಡ ಸ್ತರದಲ್ಲಿದ್ದರೂ ಅದನ್ನು ಅವರು ಪಾಲಿಸಿದ್ದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿ. ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರ ಬಗ್ಗೆ ನಾವೆಲ್ಲ ವಿದ್ಯಾರ್ಥಿ ದೆಸೆಯಿಂದಲೇ ಗೌರವಿಸ್ತಾ ಇದ್ದಂಥ ವ್ಯಕ್ತಿ. ವಿದ್ಯಾರ್ಥಿಗಳಾಗಿದ್ದಾಗಲೇ ಅವರು ಬಹುಶಃ ಕದ್ರಿಯಲ್ಲಿ ಡಿಬೇಟ್ ಸೊಸೈಟಿ ಅಥವಾ ನಾಟಕ ರಂಗ, ಸಾಹಿತ್ಯ ವಲಯದಲ್ಲಿ ಸಂಪೂರ್ಣವಾಗಿ ಅವರು ಬೆರೆಸಿಕೊಂಡವರು, ಹಲವರನ್ನು ಪ್ರೇರೇಪಿಸಿದವರು. ಆಗಿನ ದಿಗ್ಗಜರುಗಳು, ದಿವಂಗತ ಅನಂತರಾಮರಾಯರು, ಇವರನ್ನೆಲ್ಲ ನಾನು ನೆನಿಬೋದು. ದಿಗ್ಗಜರುಗಳು. ಕದ್ರಿ ಒಂದು ದೊಡ್ಡ ಶಕ್ತಿ ಸ್ಥಳ ಅದು. ಇವತ್ತಂತೂ ವೈದ್ಯಕೀಯ ಲೋಕದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೇವಲ ನಮ್ಮ ದಕ್ಷಿಣ ಕನ್ನಡಕ್ಕಲ್ಲ, ನಮ್ಮ ದೇಶಕ್ಕಲ್ಲ, ಜಗತ್ತಿಗೆ ಮಾದರಿಯಾಗಿ ಪರಿಪೂರ್ಣವಾದಂಥ ವೈದ್ಯಕೀಯ ಸೇವೆಯನ್ನು ಮಾಡ್ತಾರೆ. ಸಾಮಾಜಿಕ ರಂಗದಲ್ಲೂ ಜಾಗೃತ ನೆಲೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಯಾವ ಸಂದರ್ಭದಲ್ಲಿ ಯಾರು ಕರೆದರೂ ಕೈಲಾದ ಮಟ್ಟಿಗೆ ಅಲ್ಲಿ ಬಂದು ಸಮಯಕ್ಕೆ ಸರಿಯಾಗಿ ಅದಕ್ಕೆ ನ್ಯಾಯವನ್ನು ಅವರು ಒದಗಿಸುವ ಕೆಲಸ. ಬಹುಶಃ ಚುನಾವಣಾ ಆಯೋಗದ ಕಳೆದ ಸಲದ ಕಾರ್ಯಕ್ರಮದಲ್ಲಿ ನಾನು ಮತ ಚಲಾಯಿಸುತ್ತೇನೆ ಎನ್ನುವಂಥ ಒಂದು ಕಾರ್ಯಕ್ರಮ ನಾವು ಪುರಭವನದಲ್ಲಿ ಮಾಡಿತ್ತು. ಎಷ್ಟು ಮಾರ್ಮಿಕವಾದ ಅವರ ಮಾತು. ನಮ್ಮ ಹಿಂದಿನ ಜನನಾಯಕರುಗಳಿಗೂ ಈಗಿನ ಜನನಾಯಕರುಗಳಿಗೂ ಇರುವಂಥ ಅವರ ಒಂದು ಬದ್ಧತೆ ಮತ್ತು ಅವರ ಒಂದು ವ್ಯಕ್ತಿಗತವಾದಂಥ ಒಂದು ಅನುಭವಿ ನೆಲೆಗಳನ್ನು ಅವರು ಹೇರ್ತಾ ಯುವಕರಿಗೆ, ವಿಶೇಷವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳೇ ಇದ್ದದವರು, ಅವರು ಹೇಳಿದ್ದು ಅದು ಸರಿಯಾಗಬೇಕಾದರೆ, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸರಿಯಾದ ಜನನಾಯಕ ಬರಬೇಕಾದರೆ ಅದು ನೀವು ಕಾರಣ ಅಂತ ಹೇಳುವಂಥ ಅವರ ಒಂದು ಧ್ವನಿ ಬಹುಶಃ ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಅಂದರೆ ಎಲ್ಲೆಲ್ಲಿ ಹೇಗಾಗಬೇಕೋ ಇವತ್ತು ವೈದ್ಯಕೀಯ ರಂಗದ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಅವರು
ತೆರೆದಿಡ್ತಾ ಚೂಂತಾರ್ ಅವರ ಕಾರ್ಯವನ್ನು ಅವರು ಶ್ಲಾಘಿಸಿದರು. ರಾಮಕೃಷ್ಣ ಅವರು ಹೇಳಿದರು, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಸ್ತ್ರೀ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಎಲ್ಲವೂ ಸಾಹಿತ್ಯ. ಸಮಾಜಕ್ಕೆ ಸಹಿತವಾದಂಥ ಚಿಂತನೆಗಳನ್ನು ಆಯಾಯ ಕಾಲ ಸಂದರ್ಭಕ್ಕೆ ಅನುಗುಣವಾದಂಥ ಒಂದು ಮಾಧ್ಯಮದಲ್ಲಿ ಕೊಡುವಂಥದ್ದೇ ಅದು ಸಾಹಿತ್ಯ. ಓಲೆಗರಿ ತಾಳೆಗರಿಯಿಂದ ಮೊದಲುಗೊಂಡು ಇವತ್ತಿನ ವಾಟ್ಸಾಪು ಫೇಸ್ಬುಕ್ಕದ ತನಕ. ಯಾಕಂದರೆ ವಾಟ್ಸಾಪ್, ಫೇಸ್ಬುಕ್ ಅಥವಾ ಮೊಬೈಲ್ನಲ್ಲಿ ಬರುವಂಥದ್ದು ಸಾಹಿತ್ಯ ಅಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ಅದರಲ್ಲೂ ಇವತ್ತು ವಿಕೃತಿಗಳು ಬರುವ ಕಾರಣವೇ ಸಮಾಜದಲ್ಲಿ ವಿಕೃತತನ ಜಾಸ್ತಿ ಆಗ್ತಾ ಇರುವಂಥದ್ದು. ನಿನ್ನೆ ಮೊನ್ನೆನ ಉದಾಹರಣೆಯಲ್ಲೂ ನಾವು ಅದನ್ನು ಕಾಣ್ತಾ ಇದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ. ಸಹಿತವಾದಂಥ ಚಿಂತನೆಗಳು ಅದು ಸಾಹಿತ್ಯ. ಅದು ಆಕಾಶವಾಣಿಯ ತರಂಗದಲ್ಲಿ ಬರುವಂಥದ್ದು ಇರ್ಬೋದು, ಅಥವಾ ದೂರದರ್ಶನದ ಆ ಒಂದು ದೃಶ್ಯ ಮಾಧ್ಯಮದಲ್ಲಿ ಬರುವಂಥದ್ದು ಇರ್ಬೋದು, ಪತ್ರಿಕೆಗಳ ಪ್ರಕಟಣೆಗಳಲ್ಲಿ ಬರುವಂಥದ್ದು ಇರ್ಬೋದು. ಅನಗತ್ಯವಾದಂಥ ವಿಕೃತಗಳ ವೈಭವೀಕರಣವಿಲ್ಲದೆ ಇಂತಹ ಸುಕೃತ ಚಿಂತನೆಗಳ ಜಾಗೃತ ಚಿಂತನೆಯ ಸಾಹಿತ್ಯ ಅದು ಸಹಿತವಾದಂಥ ಸಾಹಿತ್ಯದ ಪ್ರಸರಣ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಅದು ಇವತ್ತಿರೋದು. ಪುಸ್ತಕ ಬಿಡುಗಡೆ ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡ್ರೂ ಪತ್ರಿಕೆಗಳಲ್ಲಿ ಫೋಟೋ ಬರ್ತದೆ. ಇಲ್ಲ, ಅದೊಂದು ಜಾಗೃತಿ ನೆಲೆಯಲ್ಲಿ ಆಗಬೇಕು ಆ ನೆಲೆಯಲ್ಲಿ ಚೂಂತಾರು ಡಾಕ್ಟರ್ ಬಂಧುಗಳು ಪ್ರತಿಷ್ಠಾನದ ಮುಖಾಂತರ ಇವತ್ತೇನು ಈ ಕಾರ್ಯಕ್ರಮವನ್ನು ಆದಿತ್ಯವಾರದ ಸಂಜೆ ಹಮ್ಮಿಕೊಂಡಿದ್ದಾರಲ್ಲ, ಸುಳ್ಳು ಸಾಹಿತ್ಯಕ್ಕೆ ಜನ ಬರುವುದಿಲ್ಲ, ಕುಟುಂಬದ ಸದಸ್ಯರು ಬರುವುದಿಲ್ಲ ಅಂತ. ಡಾಕ್ಟ್ರೇ, ನೀವು ಅದನ್ನು ಸುಳ್ಳಾಗಿರಿಸಿದ್ದೀರಿ. ನಿಮ್ಮ ಪತ್ನಿಯೊಂದಿಗೆ, ನಿಮ್ಮ ತಂದೆಯವರೊಂದಿಗೆ ಎಲ್ಲ ಕುಟುಂಬದ ಬಂಧುಗಳನ್ನು, ಮಿತ್ರರು ಸೇರಿಸಿ ಆದಿತ್ಯವಾರದ ಸಂಜೆ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ಸಾಹಿತ್ಯದ ಬಗ್ಗೆ ಜನರಿಗೆ ಆಸಕ್ತಿ ಖಂಡಿತವಾಗಿಯೂ ಕಡಿಮೆ ಆಗಲಿಲ್ಲ. ವಿಕೃತ ಸಾಹಿತ್ಯದ ಬಗ್ಗೆ ಅಥವಾ ಅನಗತ್ಯವಾಗಿ ಬೊಗಳೆ ಸಾಹಿತ್ಯದ ಬಗ್ಗೆ ಜನರಿಗೆ ಆಸಕ್ತಿ ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಸತ್ಯ. ಇವತ್ತು ವೈದ್ಯಕೀಯ ಸಾಹಿತ್ಯ ಲೋಕ, ನನಗೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ನಂತರ ರಮಾನಾಥರವರಿಗೆ ಬಹಳ ಚೆನ್ನಾಗಿ ಗೊತ್ತು, ಸಾಕಷ್ಟು ಟೀಕೆಗಳಿಗೆ ಒಳಗಾದವ. ಇವರು ಎಲ್ಲರನ್ನೂ ಸಾಹಿತ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ಅರ್ಥದಲ್ಲಿ 4 ಕವನಗಳು 4 ಕವಿತೆಗಳು ಬರೆದ ತಕ್ಷಣ ಮಾತ್ರ ಅದು ಅವರು ಸಾಹಿತಿ ಅಂತ ಗುರುತಿಸಲ್ಪಡುವಂಥ ಒಂದು ರೀತಿಯ ಒಂದು ಮನೋಭೂಮಿಕೆ. ಖಂಡಿತವಾಗಿ ಅದಲ್ಲ. ಒಬ್ಬ ಅಡಿಗೆ ಮಾಡುವವ ಸಹಿತವಾಗಿ ಆತ ಸಾಹಿತಿಯೇ. ಯಾವಾಗ ಓರ್ವ ಬಾಣಸಿಗ ಒಬ್ಬ ಸಮ್ಮೇಳನಾಧ್ಯಕ್ಷನಾಗಿ ಒಂದು ಕಾರ್ಯಕ್ರಮ ಆಗ್ತದೆ, ಆವಾಗ ಸಮಾಜದ ಎಲ್ಲ ಸ್ತರಕ್ಕೆ ಅದಕ್ಕೆ ನಾವು ಗೌರವ ಕೊಟ್ಟಾಗೆ ಆಗ್ತದೆ. ಒಬ್ಬ ಕಟ್ಟಪುಣಿ ಕಟ್ಟುವ ಸಮೇತ ಗದ್ದೆ ಉಳುವಾಗ ಆತನ ಬಾಯಿಯ ಸಾಹಿತ್ಯ, ಗದ್ದೆಯನ್ನು ಎತ್ತಿನ ಜೊತೆಗೆ ಉಳುತ್ತಾ ಆತ ಲೇಲೇಲೆ ಪದ್ಯ ಹೇಳುವಾಗ ಅವನ ಬಾಯಿಲಿ ಅದು ಎಷ್ಟು ಒಂದು ರೀತಿ ಮಾರ್ಮಿಕವಾಗಿ ನಾವು ಅದನ್ನು ಜನಪದ ಸಾಹಿತಿ ತಾನೇ ಆತನು. ಅದನ್ನು ನಾವು ಯಾಕೆ ಬರೆಯುವಂಥ ಬಟ್ಟಿ ಇಳಿಸಿ ಬರೆಯುವ ಕೆಲಸಕ್ಕೆ ನಾವು ಕೈ ಹಾಕಬಾರದು? ಅನೇಕಾನೇಕ ಜೀವನಾನುಭವದ ಚಿಂತನೆಗಳು ಸುಕೃತ ರೀತಿಯಲ್ಲಿ ಸಮಾಜಮುಖಿಯಾಗಿ ಅದು ಬರುವಂಥದ್ದು ಅದು ಸಾಹಿತ್ಯ. ಅಂತಹ ಸಾಹಿತ್ಯದ ವ್ಯವಸ್ಥೆಗಳಲ್ಲಿ ನಾವು ಯಕ್ಷಗಾನ, ನನಗೆ ಪರಿಷತ್ನ ಅಧ್ಯಕ್ಷನಾದ ನಂತರ ನಾವು ಹಿಂಸೆ ಅಲ್ವಾ ರಾಮಕೃಷ್ಣ, ಹಿಂಸೆ ಅನುಭವಿಸ್ತೇವೆ ನಾವು. ಯಕ್ಷಗಾನ ಪ್ರಸಂಗ ಎಷ್ಟು ಚೆನ್ನಾಗಿ ಬರೀತಾರೆ, ಅದು ಸಾಹಿತ್ಯ ಅಲ್ಲ ಅಂತೆ. 4 ಪದ್ಯಗಳು 4 ಗೀಟುಗಳ ಒಂದು ಪದ್ಯಗಳು ಕೊನೆಯಲ್ಲಿ ಶಬ್ದ ಜೋಡಣೆಯೊಂದಿಗೆ ಬರೆದ ತಕ್ಷಣ ಮಾತ್ರ ಸಾಹಿತ್ಯವ? ಅದು ಸಾಹಿತ್ಯ, ಇದು ಸಾಹಿತ್ಯ. ಎಷ್ಟು ಚೆನ್ನಾಗಿ ಪ್ರಾಸಬದ್ಧವಾಗಿ ಪ್ರಸಂಗವನ್ನು, ಇಡೀ ಪುರಾಣದ ವಿಶ್ಲೇಷಣೆಯ ಚಿಂತನೆಯನ್ನು ಮತ್ತು ಇವತ್ತಿನ ಸನ್ನಿವೇಶನ ಅದರೊಳಗೆ ತಂದುಕೊಂಡು ಅವರು ಆ ಪ್ರಸಂಗ ಸಾಹಿತ್ಯವನ್ನು ಬರೀತಾರೆ. ಸೀಮಂತೂರು ನಾರಾಯಣ ಶೆಟ್ಟರನ್ನು ನಾವು ಸಮ್ಮೇಳನ ಅಧ್ಯಕ್ಷ ಮಾಡಿದಾಗ ಸಾಕಷ್ಟು ಹಿಂಸೆಯನ್ನು ನಾವು ಅನುಭವಿಸಿದ್ದೇವೆ. ಆದರೆ ಅದರ ಜೊತೆಗೆ ಸಮಾಜದ ಜವಾಬ್ದಾರಿತ ಜನ ನಮ್ಮನ್ನು ಶ್ಲಾಘಿಸಿದ್ದಾರೆ. ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪುರಭವನದಲ್ಲಿ ಆದಾಗ ವೈದ್ಯಕೀಯ ಸಾಹಿತ್ಯದ ಲೋಕಕ್ಕೂ ನಾವು ಅದೇ ರೀತಿಯಾಗಿ ಮನ್ನಣೆ ಕೊಡಬೇಕೆನ್ನುವ ನೆಲೆಯಲ್ಲಿ ಅತ್ಯಂತ ಹಿರಿಯರಾದಂಥ ಡಾಕ್ಟರ್ BM ಹೆಗ್ಡೆ ಅವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ್ದು ಅತ್ಯಂತ ಯಶಸ್ವಿ ಸಮ್ಮೇಳನ. ತಮಾಷೆ ಮಾಡಿದರು, ನಮಗೆ ಯಾರು ಬರ್ತಾರೆ ಪುರಭವನದಲ್ಲಿ ಪೂರ್ಣ ಜನ, ನಿಮ್ಮ ಗೋಷ್ಠಿಗಳಿಗೆ ಎಲ್ಲಿ ಜನ ಇದ್ದಾರಂತ. ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರ ಅಧ್ಯಕ್ಷತೆ ನಡೆದಂಥ ವೈದ್ಯಕೀಯ ಗೋಷ್ಠಿ ಪೂರ್ವಭವನ ಕಿಕ್ಕಿರಿದು ತುಂಬಿತ್ತು ಅಂತ ಹೇಳುವಂಥದ್ದು ಇವತ್ತು ಸಮಾಜ ಸಹಿತವಾದ ಚಿಂತನೆಗಳನ್ನು ಸಹಿಸ್ತದೆ ಅಥವಾ ಅದನ್ನು ಬಯಸ್ತದೆ ಅಥವಾ ಅವರ ಚಿಂತನೆಗಳನ್ನು ಅಪೇಕ್ಷಿಸ್ತದೆ ಅಂತ ಹೇಳುವಂಥದ್ದಕ್ಕೆ ಅದು ಕಾರಣೀಭೂತವಾಗಿದೆ. ಎಷ್ಟು ಚೆನ್ನಾದ ಚಿಂತನೆ, ಎಷ್ಟು ಚೆನ್ನಾದು. ಸಾಧ್ಯವಾದರೆ ಸಿಡಿಯನ್ನು ತೆಗೆದುಕೊಂಡು ನಾವು ಮನೆಯಲ್ಲಿ ಮಕ್ಕಳೊಂದಿಗೆ ಅದನ್ನು ಕೇಳೋಣ. ನಿಜವಾದಂಥ ಜೀವನಾನುಭವ, ನಮ್ಮ ಜೀವನದ ಮಾರ್ಗದರ್ಶಿ ಸೂತ್ರ ನಮಗೆ ಅದರಲ್ಲಿ ಲಭಿಸ್ತದೆ ಅಂತ ಹೇಳಿದರೆ ತಪ್ಪಾಗಲದು. ಎಷ್ಟು ಮಾರ್ಮಿಕವಾದ ಕಾರ್ಯಕ್ರಮ. ಎಲ್ಲ ರಂಗದ ವೈದ್ಯಕೀಯ ಒಂದು ದಿಗ್ಗಜರುಗಳು, ಹೋಮಿಯೋಪತಿ, ಆಯುರ್ವೇದ, ಎಲೋಪತಿ ಎಲ್ಲ ದಿಗ್ಗಜರುಗಳು ಕುಳಿತುಕೊಂಡು ಆದಂಥ ಗೋಷ್ಠಿ ಎಷ್ಟು ಚೆನ್ನಾಗಿ ಅಲ್ವಾ ಡಾಕ್ಟರ್? ಎಷ್ಟು ಚೆನ್ನಾಗಿ ವೈದ್ಯಕೀಯ ಸಾಹಿತ್ಯದಲ್ಲಿ ಬಹುಶಃ ಅನೇಕ ಜನ ಸೇವೆ ಸಲ್ಲಿಸಿದ್ದಾರೆ. ಬೇರೆ ಬೇರೆ ರಂಗದಲ್ಲಿ ಡಾಕ್ಟರ್ ಪದ್ಮಿನಿ ಪ್ರಸಾದ್, ಡಾಕ್ಟರ್ ಅಶೋಕ್ ಪೈ ಅಥವಾ ಹೀಗೆ ನಾನು ಎಷ್ಟು ಜನರ ಹೆಸರು ಹೇಳ್ಬೋದು, ಅದು ಅವಶ್ಯಕತೆ ಇಲ್ಲ. ಡಾಕ್ಟರ್ ಶಾಂತರಾಮ್ ಶೆಟ್ಟರ ಸಹಿತವಾಗಿ ಬಹುಶಃ ತನ್ನ ನಿರಂತರವಾದಂಥ ಲೇಖನಗಳೊಂದಿಗೆ ಪತ್ರಿಕೆ ತೆಗೆದಾಗ ವಾರದಲ್ಲಿ ಒಂದಾದರೂ ನಮ್ಮ ಚೂಂತಾರ್ ಅವರ ಲೇಖನ, ಜಾಗೃತಿ ಲೇಖನ, ಒಂದು ವ್ಯಸನ ಮುಕ್ತ ಸಮಾಜ ಮತ್ತು ಜಾಗೃತ ಸಮಾಜ ನಮ್ಮ ಸಮಾಜದ ಒಂದು ಲಕ್ಷಣಗಳು ಅದು ಆಗಬೇಕಂತೆ. ಅದಾಗಬೇಕಾದ್ರೆ ಇಂತಹ ಎಲ್ಲ ಪ್ರಕ್ರಿಯೆಗಳು
ಅದು ಮಾದಕ ದ್ರವ್ಯದ ಸೇವನೆಯಿಂದ ಮೊದಲುಗೊಂಡು ಟೊಬ್ಯಾಕೋ ಸೇವನೆಯ ತನಕ, ಸೇವಿಸಿ ಅಂತಲ್ಲ, ಸೇವಬಾರದು ಎನ್ನುವಂಥ ಒಂದು ಜಾಗೃತ ಸಂದೇಶಗಳು, ಏಡ್ಸ್ನಿಂದ ಮೊದಲುಗೊಂಡು ರಕ್ತದಾನದ ತನಕದ ಒಂದು ಸಮಾಜ ಜಾಗೃತಿಯ ಚಿಂತನೆಗಳು ಎಲ್ಲವನ್ನು ಸಾಧ್ಯವಾದಷ್ಟು ಅರೆದು ಅನುಭವಿಗಳಿಂದ ತಿಳಿದುಕೊಂಡು ಪತ್ರಿಕಾ ರಂಗದ ಮುಖಾಂತರ ನಿರಂತರವಾಗಿ ಜನರಿಗೆ ಸಂದೇಶವನ್ನು ಕೊಡುವಂಥ ಕೆಲಸ ಡಾಕ್ಟರ್ ಚೂಂತಾರ್ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಮಾತ್ರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡದ್ದಲ್ಲ, ಅಥವಾ ವೈದ್ಯರಾಗಿ ಶ್ರೀಮತಿಯೊಂದಿಗೆ ಬಹಳ ಅತ್ಯಂತ ಯಶಸ್ವಿ ವೈದ್ಯರಾಗಿ ಮಾತ್ರ ಜನಮಾನಸದ ಜನರನ್ನು ಗೆದ್ದದ್ದಲ್ಲ, ತನ್ನ ಲೇಖನಗಳ ಮುಖಾಂತರ ಮತ್ತು ನಿರಂತರವಾದ ಸೇವೆಯ ಮುಖಾಂತರವೂ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳುವಂಥದ್ದು, ಅಥವಾ ಜನಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಸಂಭ್ರಮಿಸುತ್ತಿರುವ ವಿಚಾರ. ಇವತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ಪುಸ್ತಕಗಳ ಒಂದು ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೇವೆ. ಸಹಜವಾಗಿ ನೀವು ಗಮನಿಸಿದರೆ ಕವನ ಕವಿತೆಗಳ ಪುಸ್ತಕಗಳು ಅಥವಾ ಕೆಲವು ಪುಸ್ತಕಗಳಿಗಿಂತಲೂ ಕೆಲವು ಆಯ್ದ ಲೇಖಕರ ಆಯ್ದ ಕವಿಗಳ ಪುಸ್ತಕಗಳನ್ನು ಬದಿಗಿಟ್ಟು ಅದು ಬಿಡಿ, ಆದರೆ ಅತ್ಯಂತ ಹೆಚ್ಚು ಅಂದರೆ ಈಗಾಗಲೇ ರೈಗಳು ಬಹುಶಃ ಅದನ್ನು ಪ್ರಸ್ತಾಪಿಸಿರು ಕಾಣುತ್ತದೆ, ತತ್ಕ್ಷಣ ಪುಸ್ತಕ ಓದುವಂಥ ಒಂದು ವ್ಯವಸ್ಥೆ ಅದು ಅದರಲ್ಲಿ ಬೇಕಾದ್ದು ಅಲ್ವಾ, ಅದರಲ್ಲಿ ಸಿಕ್ಕುವಂಥದ್ದು. ಹಾಗಾಗಿ ನಮ್ಮೆಲ್ಲರ ಅನುಭವದಲ್ಲಿ ಅದು ಜಾತಕ ಫಲ, ಜ್ಯೋತಿಷ್ಯ ಶಾಸ್ತ್ರ ಅಥವಾ ಯಾವುದಾದ್ರೂ ಒಂದು ಸುಲಭ ಅಡಿಗೆ ಇಂತಹ ಪುಸ್ತಕಗಳು, ಅದ್ರ ಜೊತೆಗೆ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಸಮೇತ ಅದು ಮಸಾಲೆ ದೋಸೆ ಹಾಗೆ ಬಿಸಿ ದೋಸೆ ಹಾಗೆ ಅದು ಮಾರಾಟವಾಗ್ತದೆ. ಅದಕ್ಕೆ ಸರಿಯಾದಂಥ ಒಂದು ಒಂದು ಇದಿಟ್ಟರೆ ಹೆಸರುಗಳನ್ನು ಇಟ್ಟಲ್ಲಿ ಏಡ್ಸ್ ಜಾಗೃತಿ, ಅವನು ಏನಾದರೂ ಮಾಡಿ ಆ ಪುಸ್ತಕವನ್ನು ಕೊಂದುಕೊಳ್ತಾನೆ, ಯಾಕಂದರೆ ಓದಬೇಕು ಅಂತ ಹೇಳುವ ಅಪೇಕ್ಷೆ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ಪುಸ್ತಕಗಳು ಸರಾಗವಾಗಿ ಬರ್ತಾ ಇದೆ. ಮೊನ್ನೆ ಡಾಕ್ಟ್ರು ರತಿದೇವಿ ಅವರ ಪುಸ್ತಕ ಒಂದು ಬಿಡುಗಡೆ ಆಗಿತ್ತು. ಡಾಕ್ಟರ್ ಹೀಗೆ ತುಂಬ ಜನ ಬರೀತಾ ಇದ್ದಾರೆ, ಒಳ್ಳೆಯ ಪುಸ್ತಕಗಳು ಬರ್ತಾ ಇದ್ದಾವೆ. ಮೊನ್ನೆ IMA ಭವನದಲ್ಲಿ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನ ಎನ್ನುವಂಥ ಒಂದು ನಿಲುವಿನ ಒಂದು ಪ್ರಯತ್ನವು ಬಹಳ ಚೆನ್ನಾಗಿ ಅಲ್ಲಿ ಸಾಗಿ ಬಂದಿದೆ. ನನ್ನ ಅಪೇಕ್ಷೆ ಪರಿಷತ್ತಿನ ಅಧ್ಯಕ್ಷ ನೆಲೆಯಲ್ಲಿ ಪುಸ್ತಕಗಳು ಪ್ರಕಟಣೆಗಳಿಗೆ ಏನು ಕೊರತೆ ಇಲ್ಲ. ಇವತ್ತು ಪುಸ್ತಕಗಳ ಮಾರಾಟಕ್ಕೂ ಒಂದು ಹಂತದಲ್ಲಿ ಖಂಡಿತವಾಗಿ ಕೊರತೆ ಇಲ್ಲ. ಒಂದೇ ರೀತಿಯ ಕೇವಲ ಮಗ್ಗಿ ಪುಸ್ತಕಗಳನ್ನು ಇಟ್ಟುಕೊಂಡು ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಟಾಲ್ಗಳನ್ನು ಇಟ್ಟುಕೊಂಡು ಪುಸ್ತಕ ಮಾರಾಟ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಒಪ್ಪಲಿಕ್ಕೆ ಆಗುವುದಿಲ್ಲ. ಪುಸ್ತಕಗಳ ಮಾರಾಟವೂ ಆಗ್ತಾ ಇದೆ, ಸರ್ಕಾರದ ಪ್ರೋತ್ಸಾಹವು ಸಾಕಷ್ಟು ಇದೆ. ಯಾವುದೇ ರಾಜ್ಯದಲ್ಲಿ, ದೇಶದ ಯಾವುದೇ ರಾಜ್ಯದಲ್ಲಿ ಇರೋಂಥ ಎಲ್ಲ ಭಾಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೆಲೆಗಳ ಒಂದು ಗೌರವವನ್ನು ನಮ್ಮ ಘನ ಸರ್ಕಾರ ಅಕಾಡೆಮಿಗಳ ಮುಖಾಂತರ ಅಥವಾ ಪ್ರಾಧಿಕಾರದ ಮುಖಾಂತರ ಕರ್ನಾಟಕ ಘನ ಸರ್ಕಾರ ಅತ್ಯಂತ ಹೆಚ್ಚು ಅನುದಾನದಿಂದ ನಮ್ಮನ್ನೋದು ಪೋಷಿಸ್ತದೆ ಅಂತ ಹೇಳಿದರೆ ಇದು ನಾವೆಲ್ಲ ಸಂಭ್ರಮ ಪಡುವಂಥ ವಿಚಾರ. ಆದರೆ ಈ ತರಹದ ನೆಲೆಯಲ್ಲಿ ಆಗುವಾಗ ವೈದ್ಯಕೀಯ ಶಾಸ್ತ್ರ ಅಂತ ಹೇಳುವಂಥ ಈ ವೈದ್ಯಕೀಯ ನೆಲೆಯ ಪುಸ್ತಕಗಳು ಅದು ಧನ್ವಂತರಿ ಅಂತ ತಕ್ಷಣ ಇದು ಬಹಳ ಆಕರ್ಷಕವಾದಂಥ ಒಂದು ಶೀರ್ಷಿಕೆ ತೆಗೆದುಕೊಳ್ಳುವಂತ ಕಾಣುತ್ತದೆ. ಒಳಗಿನ ಹೂರಣ, ಯಾಕಂದರೆ ವೈದ್ಯಕೀಯ ಅಂತ ಹೇಳುವಂಥದ್ದು ಇದು ನಾವು ಸ್ವಯಂ ವೈದ್ಯರಾಗಬಾರದು. ನಾಳೆ ಇದನ್ನು ತೆಗೆದುಕೊಂಡು ಅತ್ಯಂತ ಜಾಗೃತಿಯಾಗುವುದು, ಇದನ್ನು ನಮ್ಮ ಮನಸ್ಸಿನ ಜ್ಞಾನಕ್ಕೋಸ್ಕರವಾಗಿ ಮಾತ್ರ ನಾವು ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ವಿನಃ ಖಂಡಿತವಾಗಿ ನಾವು ನಮಗೆ ಕಾಯಿಲೆ ಬಂದಾಗ ಬಹುಶಃ ನಾವು ತಜ್ಞ ವೈದ್ಯರುಗಳ ಹತ್ರವೇ ಹೋಗಬೇಕು. ತಜ್ಞ ವೈದ್ಯರುಗಳ ಹತ್ರ ಅಂದರೆ ಅಧಿಕೃತವಾದಂಥ ಮಾನ್ಯತೆ ಆದಂಥ ಡಿಗ್ರಿ ಹೊಂದಿದಂಥ ವೈದ್ಯರುಗಳ ಹತ್ರ ಹೋದಾಗ ಮಾತ್ರ ಅದು ನಿಜವಾದಂಥ ನಮಗೆ ಜಾಗೃತಿಯ ಒಂದು ಲಕ್ಷಣದಲ್ಲಿ ನಾವಿದ್ದೇವೆ ಅಂತ ಹೇಳೋದು ಸೂಚಿಸ್ತದೆ. ಈ ಪುಸ್ತಕದ ಒಳಗೆ ಪುಸ್ತಕ ಬಿಡುಗಡೆ ಆದಾಗ ಇದಕ್ಕೆ ಯಾವುದಾದ್ರೂ ಒಂದು ರೀತಿಯ ಮಾನದಂಡದ ರೀತಿಯಲ್ಲಿ ಅದು ಪರಿಷ್ಕೃತವಾಗಿ ಹೊರಗೆ ಬಂದರೆ ಮಾತ್ರ, ಪರಿಷ್ಕೃತ ಅಥವಾ ಅನುಮೋದನೆಯಾಗಿ ಹೊರಗೆ ಬಂದಾಗ ಮಾತ್ರ ಅದು ಸಾರ್ವಜನಿಕವಾಗಿ ತೆಗೆದುಕೊಳ್ಳುವಂಥ ಪುಸ್ತಕವಾಗಿ ಅದು ಪರಿವರ್ತಿತವಾಗಬೇಕು ಎನ್ನುವಂಥ ಒಂದು ಅಪೇಕ್ಷೆ ಅದು ನನ್ನದು. ಇಲ್ಲದಿದ್ದರೆ ನಾಳೆ ಈ ಹೆಸರಿನಲ್ಲಿ ನನ್ನಂಥವ ಪುಸ್ತಕ ಬರೆದರೆ ಖಂಡಿತವಾಗಿ ಅದು ಸಾಧುವಲ್ಲ. ವೈದ್ಯಕೀಯ ಪದವಿ ಪಡೆದವ, ಅದು ಯಾವುದೇ ರಂಗದ ವೈದ್ಯಕೀಯ ಇರ್ಬೋದು, ಅಥವಾ ವೈದ್ಯಕೀಯ ರಂಗದಲ್ಲಿ ಅನುಭವ ಹೊಂದಿದವ, ಓರ್ವ ದಾದಿ, ಓರ್ವ ನರ್ಸ್, ಆಕೆ ಆ ನೆಲೆಯಲ್ಲಿ ಖಂಡಿತವಾಗಿ ಪುಸ್ತಕ ಬರೀಬೋದು. ಆದರೆ ಆ ರೀತಿ ಶಿಕ್ಷಣವನ್ನೇ ಪಡೆದಿರುವಂಥ ಯಾವುದೋ ಓರ್ವ ವ್ಯಕ್ತಿ ಅಥವಾ ನನ್ನಂಥ ವ್ಯಕ್ತಿ, ನಾನೊಬ್ಬ ವ್ಯವಹಾರ ಮಾಡುವವ ವೈದ್ಯಕೀಯ ಶಾಸ್ತ್ರದಲ್ಲಿ ಹೌದು ನನ್ನ ಅಜ್ಜ ಡಾಕ್ಟರ್ ಆಗಿದ್ರು, ಡಾಕ್ಟರ್ ಆರೂರು ಲಕ್ಷ್ಮೀನಾರಾಯಣ ರಾವ್ ಅಂತ ಹೇಳುವಂಥವರ ಅವರು ಕಾಂಗ್ರೆಸ್ನಲ್ಲೂ ಬಹಳ ದೊಡ್ಡ ಸ್ಥಾನದಲ್ಲಿ ಇದರಲ್ಲಿ ರಾಜಕೀಯದಲ್ಲೂ ಇದ್ದರು ಅವರು. ಅವರ ಮೊಮ್ಮಗ ನಾನು ಅವರ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಆವಾಗ ಅವರ ವೈದ್ಯರ ಒಂದು ಬದ್ಧತೆಗಳು, ಆವಾಗದ ಅವರ ಸೇವಾ ಕಾರ್ಯದ ಒಂದು ಚಟುವಟಿಕೆಗಳು. ಈತರಿಂದ ಕುಂದೇಶ್ವರ ಊರಿನ ಹತ್ತಿರದಲ್ಲಿ ಕರಕಳ ನೀರೇಬೈಲೂರಿನಲ್ಲಿ ಇದ್ದವರು ಅವರು ಒಂದು ದಿವಸದ ಒಂದು ಸಂದರ್ಭ ನನಗೆ ಇಂದಿಗೂ, ನಾನು ವೈದ್ಯನಾಗಬೇಕಂತ ಹೇಳುವಂಥ ಕನಸು ಕಂಡವ, ಅದೇನೋ ಸ್ವಲ್ಪ ಪೋಲಿ ಬುದ್ಧಿಯಲ್ಲಿ ಮಾರ್ಕು ಕಡಿಮೆಯಾಗಿ ಮತ್ತೆ ಇಂಜಿನಿಯರಿಂಗ್ ವೃತ್ತಿಗೆ ಬಂದು ಇವತ್ತು ಸ್ವಂತ ಉದ್ಯಮದಲ್ಲಿ ಮಂಗಳೂರಿನಲ್ಲಿ ನೆಲೆಯಾಗಿದ್ದೇನೆ. ಅದಿರಲಿ,
ಒಬ್ಬ ರೋಗಿ ಬಂದ, ಹಾವು ಕಚ್ಚಿ ಬಂದಿದ್ದ. ಆವಾಗ ಸುಮಾರು 77ನೇ ಇಸ್ವಿಯ ಕಾಲ ಕಾಣ್ತದೆ. ಪೂರ್ಣವಾದಂಥ ಸಂದರ್ಭ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ ಮಾತ್ರ ಇತ್ತು. ಅದು ರಕ್ತ ಜಿನುಗತಿ ಇತ್ತು. ತತ್ಕ್ಷಣ ಅವರು ಬಾಯಿ ಹಾಕಿ ಆ ರಕ್ತವನ್ನು ಬಾಯಿಂದ ಅದನ್ನು ಎಳೆದು ಉಗುಳಿದ್ರು ಅವರು. ಅಂದರೆ ಅದನ್ನು ನಾವು ಕಂಡಿದ್ದೇವೆ, ಕೆಲವು ಕಡೆಯಲ್ಲಿ ಕೇಳಿದ್ದೇವೆ. ಇವತ್ತಿನ ಪ್ರೋಸೆಸ್ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ನಾನಂತೂ ವೈದ್ಯ ಅಲ್ಲ. ಅಂದರೆ ಅಷ್ಟು ಬದ್ಧತೆ ಆಗಿನ ಡಾಕ್ಟರ್ಗಳಿಗೆ. ಮತ್ತೊಬ್ಬ ರೋಗಿ ಬಂದ, ತುಂಬ ಕುಡಿದು ಬಂದಿದ್ದ, ಅವಾಗೆಲ್ಲ ನಡೀತದ್ದು, ಇವತ್ತದು ಸರಿಯಲ್ಲ. ಚಟ್ಟ 2 ಕೊಟ್ಟರು ಅವನಿಗೆ, ಬರ್ಪಾನೆ ಅಂತ, ಮತ್ತೆ ಕುತ್ಕೊಳಿಸಿದ್ರು. ಪೂರ ಮದ್ದು ಕೊಟ್ಟು ದತ್ತೋ ಪೋ ಅಂತ. ಅವನತ್ರ ದುಡ್ಡು ಇಲ್ಲ. ಆಗಿನ ವೈದ್ಯರುಗಳ ಒಂದು ಬದ್ಧತೆಗಳು ಇವತ್ತಿಗೂ ಅಂಥದೇ ವೈದ್ಯರ ಲಕ್ಷಣವನ್ನು ಡಾಕ್ಟರ್ ಶಾಂತರಾಮ್ ಶೆಟ್ಟರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ನಮ್ಮ ಸೌಭಾಗ್ಯ ಅದು. ಆದರೆ ಇಷ್ಟೇ ವೈದ್ಯಕೀಯ ಸಂದೇಶ ಕೊಡುವಂಥ ಸಿಡಿಗಳು, ವೈದ್ಯಕೀಯ ಸಂದೇಶ ಅಥವಾ ಮಾರ್ಗದರ್ಶನ ಮಾಡುವಂಥ ಇವತ್ತು ಟಿ ವಿಗಳಲ್ಲಿ ಜ್ಯೋತಿಷ್ಯದ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಏನೇನು ಖಂಡಿತವಾಗಿ ಸರಿಯಲ್ಲ. ಅದು ಸಾರ್ವಜನಿಕವಾಗಿ ಜ್ಯೋತಿಷ್ಯ ಅಂತ ಹೇಳಿದರೆ ಅದೊಂದು ಶಾಸ್ತ್ರ. ಟಿ ವಿಯಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಆತ ನಮ್ಮ ಒಂದು ಇಡೀ ಜಾತಕವನ್ನು ಹೇಳ್ತಾನೆ. ಆದರೆ ಎಷ್ಟರ ಮಟ್ಟಿಗೆ ಸರಿಯಾದೀತು ಸ್ವಾಮಿ ಅದು ಖಂಡಿತ. ಹಾಗೆ ಟಿ ವಿಯಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ನನ್ನ ಜ್ವರಕ್ಕೆ ಅವರು ಮದ್ದು ಕೊಡ್ತಾರಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿಯಾದೀತು ಗೊತ್ತಿಲ್ಲ ನನಗೆ, ಅದು ಎಷ್ಟು ನಾನು ಹೇಳುವಂಥ ಸರಿ ಅಂತಲ್ಲ. ಹಾಗೆ ಪುಸ್ತಕಗಳು ಸಾರ್ವಜನಿಕವಾಗಿ ಅಥವಾ ಇಂಥ ಸಾಹಿತ್ಯಗಳು ಸಾರ್ವಜನಿಕವಾಗಿ ಅದು ಹೊರಗೆ ಬರುವಾಗ ಅದಕ್ಕೆ ಡಾಕ್ಟರ್ ಇವತ್ತು ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿದ್ದೀರಾ ನೀವು. IMA ಅಂತ ಹೇಳುವ ವ್ಯವಸ್ಥೆಯೂ ಇದೆ. ಅದು ಹೋಮಿಯೋಪತಿಯಿಂದ ಹಿಡಿದು ಆಯುರ್ವೇದಿಕಿಂದ ಹಿಡಿದು ಸರ್ಕಾರದಿಂದ ಮಾನ್ಯವಾದಂಥ ಅಥವಾ ಮನೆ ಮದ್ದಿನ ಒಂದು ವ್ಯವಸ್ಥೆಗಳಿರಲಿ, ಅದು ನಿಮ್ಮದೇ ಒಂದು ಟೀಮಿನಿಂದ ಅದು ಪರಿಷ್ಕೃತ ಅಲ್ಲ, ಅದು ಅನುಮೋದನೆಯಾಗಿ ಸಮಾಜಕ್ಕೆ ದೊರಕುವಂತೆ ಆದಾಗ ಬಹುಶಃ ವೈದ್ಯಕೀಯ ಉಳಿದ ಪುಸ್ತಕಗಳನ್ನು ಖಂಡಿತಕ್ಕೂ ಮಾರಾಟಕ್ಕೆ ಇಡುವಂಥ ವ್ಯವಸ್ಥೆ ಆಗಬಾರದು. ಯಾಕಂದರೆ ಸಮಾಜದ ಅಥವಾ ಒಂದು ಸಾಮಾನ್ಯರ ಅಮಾಯಕರ ಮಾರ್ಗವನ್ನು ಕೆಲವೊಮ್ಮೆ ಅದು ಅವರ ದಿಕ್ಕನ್ನು ತಪ್ಪಿಸುವಂಥದ್ದು. ಅವನೇ ಹೋಗಿ ನೇರ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಅಂತ ತೆಗೆದುಕೊಂಡಾನು. ಹಾಗೆ ಆಗದೇ ಇರಲಿ. ನನ್ನ ಮಾತಿನಲ್ಲಿ ಅದು ಎಷ್ಟು ಸರಿಯೋ ಎಷ್ಟು ತಪ್ಪೋ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಆದಂಥ ಚಿಂತನೆ ನಾನು 1-2-3 ಕಡೆಗಳಲ್ಲಿ ಹಳ್ಳಿಯ ಜನ, ಅಂದರೆ ಈ ತಿಳುವಳಿಕೆ ಇಲ್ಲದ ಜನ ಪುಸ್ತಕಗಳನ್ನು ಓದಿ ಸ್ವಯಂ ವೈದ್ಯ ಮಾಡಿದಂಥ ವ್ಯವಸ್ಥೆಯನ್ನು ನಾನು ಕಂಡಿದ್ದೇನೆ. ಹಾಗಾಗಬಾರದು. ಪುಸ್ತಕಗಳು ಅದು ಆಗಬೇಕಾದ್ರೆ ಹೇಗೆ ಪಠ್ಯ ಪುಸ್ತಕಗಳನ್ನು ಶಾಲೆಯಲ್ಲಿ ಓದಬೇಕಾದ್ರೆ ಇಂಥದೇ ರೀತಿಯಲ್ಲಿ ಆ ಪಠ್ಯ ಪುಸ್ತಕಗಳು ಅಂತ ಹೇಳುವಂಥ ಮಾನ್ಯತೆ ಹೊಂದುತ್ತದೋ, ವೈದ್ಯಕೀಯ ಕಥೆ ಕಾದಂಬರಿಗಳು ಹೇಗೆ ಇರಲಿ ಪರವಾಗಿಲ್ಲ, ಕವನಗಳು ಹೇಗೆ ಇರಲಿ, ಅದು ವೈಯಕ್ತಿಕ ಮನುಷ್ಯನ ಸಮಾಜದ ಜೀವನದ ದಾರಿಯನ್ನು ಅದು ಅಷ್ಟು ಬೇಗ ಅದು ಹಾಳು ಮಾಡುವುದಿಲ್ಲ. ಆದರೆ ಇಂತಹ ಪುಸ್ತಕಗಳು ಇದು ತುಂಬ ಅತ್ಯಂತ ಯೋಗ್ಯವಾದಂಥ ಒಂದು ಮಾರ್ಗದರ್ಶಿ ನೆಲೆಯಲ್ಲಿ ಬಂದಿದೆ. ಆಹಾರ ಪದ್ಧತಿಯ ಬಗ್ಗೆ ಬರೆದಿದ್ದೀರಿ ನೀವು. ಅಂಥ ಕಾಯಿಲೆ ಬಂದಾಗ ಇಂಥ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ಕೊಂಡು ಬರೀಲಿಲ್ಲ ನೀವು. ಅಂಥ ಬರೆದ ಪುಸ್ತಕಗಳು ನಾಳೆ ಸಮಾಜ ಮಾರಾಟಕ್ಕೆ ಇಟ್ಟರು ಬಹುಶಃ ಕಾನೂನಿನಲ್ಲಿ ಅದಕ್ಕೆ ತೊಡಕು ಉಂಟೋ ಇಲ್ಲವೋ ಗೊತ್ತಿಲ್ಲ ನನಗೆ. ಹಾಗಾಗದಿರುವ ನೆಲೆಯಲ್ಲಿ ಒಂದು ಜಾಗೃತವಾದಂಥ ನೆಲೆಯಲ್ಲಿ ವೈದ್ಯಕೀಯ ಪುಸ್ತಕಗಳು ಸಮಾಜಕ್ಕೆ ದೊರಕುವಂತೆ ಆಗಲಿ. ಹೆಚ್ಚು ಲೇಖಕರುಗಳು ನಮ್ಮನ್ನು ಜಾಗೃತಿ ಮಾಡುವುದರ ಮುಖಾಂತರ ವ್ಯಸನ ಮುಕ್ತ ಸಮಾಜ ಅಥವಾ ಆರೋಗ್ಯವಂತ ಸಮಾಜ ಇವತ್ತಂತೂ ಡ್ರಗ್ಸ್ ಎನ್ನುವಂಥ ನೆಲೆಯಲ್ಲಿ ಬಹುಶಃ ಇದರಲ್ಲಿ ಮೊಬೈಲ್ ಮತ್ತು ಫೇಸ್ಬುಕ್ಕಿನ ಬಗ್ಗೆ ಸಹಿತವಾಗಿ ಅವರು ಬರೆದಿದ್ದಾರೆ. ಈ ಒಂದು ಕಾಯಿಲೆಗಳಲ್ಲೂ ಜನರು ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಎಲ್ಲದರಲ್ಲೂ ಜಾಗೃತರಾಗಬೇಕಾದರೆ ಇಂತಹ ಲೇಖನಗಳು, ಇಂತಹ ಕಾರ್ಯಕ್ರಮಗಳು, ಇಂತಹ ಒಂದು ಕೂಟ ಇದು ಅತ್ಯಂತ ಹೆಚ್ಚು ಒಂದು ಸಮಾಜದ ಜಾಗೃತಿಯ ಲಕ್ಷಣ ಇದು ಆಗಬೇಕಾದದ್ದು ಅಂತ ಹೇಳ್ತಾ ಚುಂತಾರ ಪ್ರತಿಷ್ಠಾನದ ಎಲ್ಲ ಬಂಧುಗಳಿಗೂ ಆಭಾರಿಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಡಾಕ್ಟ್ರೇ ನಿಮ್ಮ ಸೇವೆ ಇದು ಮುಂದುವರಿಬೇಕು, ಇದು ನಡಿಬೇಕು, ಇನ್ನೂ ಹೆಚ್ಚು ಇದು ಸಮಾಜಮುಖಿಯಾಗಿ ನಮಗೆ ಲಭ್ಯವಂತೆ ಆಗಬೇಕು. ಇನ್ನಷ್ಟು ಪುಸ್ತಕಗಳು ಹೊರಗೆ ಬರಬೇಕು. ರಮಾನಾಥ್ ರೈ ಇವರೇ ಬಂದು ಅದನ್ನು ಬಿಡುಗಡೆ ಮಾಡಬೇಕು. ಶಾಂತರಾಮ್ ಶೆಟ್ಟಿಯವರ ಚಿಂತನೆಯೂ ಬೇಕು ಅಂತ ಹೇಳ್ತಾ ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಕೌಟುಂಬಿಕ ವಾತಾವರಣದಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಹೇಳಿ ಹೌದು, ಒಂದು ವಿಶ್ವ ಕುಟುಂಬದ ನೆಲೆಯಲ್ಲಿ ಇದು ಒಂದು ಅತ್ಯಂತ ಔಚಿತ್ಯಪೂರ್ಣ ಕಾರ್ಯಕ್ರಮ. ಆಗ ಬಂದಾಗ ನಾನು ಒಬ್ಬರ ಹತ್ರ ಹೇಳಿದೆ, ಇಲ್ಲಿ ಬಂದ ಎಲ್ಲ ಅತಿಥಿಗಳು ಅಂದರೆ ಸಭಾಸದರಾಗಿ ಬಂದವರು, ವೇದಿಕೆಯಲ್ಲಿ ಕುಳಿತ ಅತಿಥಿಗಳಷ್ಟೇ ಗಣ್ಯರು, ಅಷ್ಟೇ ಗಟ್ಟಿತನವುಳ್ಳವರು ಅಂತ ಹೇಳಿದೆ. ಪ್ರತಿಯೊಬ್ಬರು ಬಂದಂಥ ಸಹೃದಯ ಸಭಾಸದರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರವರ ವೃತ್ತಿಯಲ್ಲಿ ಕೂಡ ಒಂದು ವೃತ್ತಿಪರತೆ ಮತ್ತು ಬದ್ಧತೆಯನ್ನು ಉಳ್ಳವರು. ಈ ನೆಲೆಯಲ್ಲಿ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಇಷ್ಟು ದೊಡ್ಡ ಸಣ್ಣ ಸಭೆಯಲ್ಲಿ ದೊಡ್ಡ ಸಭೆ, ಸಣ್ಣ ಸಭಾಂಗಣದಲ್ಲಿ ದೊಡ್ಡ ಸಭೆ ಸಪೋರ್ಟ್ ಮಾಡಿದೆ. ಅದಕ್ಕಾಗಿ ವಿಶೇಷವಾಗಿ ಸಹೃದಯ ಸಭಾಸದರನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕುಟುಂಬ ಸಭೆಯಾಗಿ ಇದು ಮುನ್ನಡೆಯುತ್ತಾ ಇದೆ. ಇದೀಗ ಅತಿಥಿಗಳಿಗೆ ಮಾಧವ ಉಳ್ಳಾಲರವರು ಗಿಡವನ್ನು ನೀಡಿ
ಗೌರವಿಸಬೇಕು ಅಂತ ನೆನೆಸಿಕೊಳ್ತಾ ಇದ್ದೇನೆ. ಮಾಧವಹಳ್ಳ ಅವರು ನಮ್ಮ ನಾಡಿನ ಸಾಲುಮರದ ತಿಮ್ಮಕ್ಕ ಅಂತ ಹೇಳೋದು ಅವರನ್ನು. ಸಾವಿರ ಗಿಡಗಳನ್ನು ಕಾಂಕ್ರೀಟ್ ಕಾಡಿನ ಮಧ್ಯೆ ನೆಟ್ಟು ಬದುಕಿಸಿದವರು. LIC ವೃತ್ತಿಯಲ್ಲಿದ್ದರೂ ಕೂಡ ಆ ಹಣವನ್ನೆಲ್ಲ ಮರದ ರೂಪದಲ್ಲಿ ಹೆಮ್ಮರವಾಗಿ ನೆರಳು ನೀಡುವ ಒಂದು ಕೈಂಕರ್ಯವನ್ನು ಕೊಡ್ತಾ ಇದ್ದಾರೆ ರಮಾನಾಥ್ರೈಗಳಿಗೆ. ಆಮೇಲೆ ಶಾಂತಾರಾಮ ಶೆಟ್ಟಿ. ಅದು ರಕ್ತಚಂದನ ಗಿಡ, ಅದು ಬಹಳ ಅಮೂಲ್ಯವಾದಂಥದ್ದು. ಹೌದು. ಮಾಳಿಮೋಹನ್ ಚೂಂತಾರ್ ಅವರ ಸಹೋದರ ಅಣ್ಣ ಮಹೇಶ್ ಚೂಂತಾರ್ ಅವರು ಅವರ ಸಂಜೀವಿನಿ ವೈದ್ಯ ಕೃತಿಗೆ ವೈದ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ 2018ರ ಸಾಲಿನದ್ದು. 25,000 ಮೊತ್ತದ ಬಹುಮಾನ ಅದು. ಅವರು ಒಂದು ಅಪವಾದ ಅವರು ಹೇಳ್ತಾ ಇಲ್ಲ, ನಾವು ಗುರುತಿಸ್ಕೊಂಡಾಗೆ ದಂತವೈದ್ಯರು ಬರೆದ್ರೆ ಅವರು ವೈದ್ಯಕೀಯ ಸಾಹಿತ್ಯದ ಭಾಗದಿಂದ ದೂರ ಇಡುವವರು ಇದ್ದಾರೆ ಕೆಲವೊಮ್ಮೆ. ಅಂದರೆ ದಂತವೈದ್ಯರು ವೈದ್ಯರ ಸಾಲಿನಲ್ಲಿ ಇಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಒಂದು ಸಭೆಯಲ್ಲಿ ಬಂದಿತ್ತು. ಅದನ್ನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ. ಯಾಕೆಂದರೆ ವೈದ್ಯಕೀಯ ಲೋಕದಲ್ಲಿ ದಂತವೈದ್ಯರು ಇರ್ಬೋದು, ಹಿಂದಿನ ಕಾಲದಲ್ಲಿ ವೈದ್ಯರಲ್ಲದವರ ಬರೆದವರೇ ತುಂಬ ಜನ ಇದ್ದಾರೆ. ವೈದ್ಯಕೀಯ ಸಾಹಿತ್ಯ ಏನೇ ಇರಲಿ ಆ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲರ ಪರವಾಗಿ ಒಂದು ಅಭಿನಂದನೆಗಳು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಅಡಿಯಲ್ಲಿ ನಡೆದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರ ಪುಸ್ತಕ ಧನ್ವಂತರಿ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕೊಟ್ಟಂತಹ ನಮ್ಮವರೇ ಆದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರೆ ಅವರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಅವರು ಕೂಡ ನಮ್ಮವರೇ, ಮಾಜಿ ಸಚಿವರು, ನಮ್ಮ ಕುಟುಂಬದ ಆತ್ಮೀಯ ಸ್ನೇಹಿತರು ಶ್ರೀಯುತ ರಮಾನಾಥರಯ್ಯವರು. ಅವರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿದ್ದಂತಹ ಡಾಕ್ಟರ್ ಶಾಂತಾರಾಮ ಶೆಟ್ಟಿ, ಸಹ ಕುಲಪತಿಗಳು, ನಿಟ್ಟೆ ವಿಶ್ವವಿದ್ಯಾನಿಲಯ, ಇವರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಂದಂತಹ ಎಲ್ಲ ಬಂಧುಗಳಿಗೂ, ಮಾಧ್ಯಮದ ಮಿತ್ರರಿಗೂ, ವೇದಿಕೆಯಲ್ಲಿ ತಂದೆಯವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀಯುತ ರಾಮಕೃಷ್ಣ ಭಟ್ ಚೊಕ್ಕಾಡಿ, ನಮ್ಮ ಚಿಕ್ಕಪ್ಪನವರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಂಧುಗಳೇ,